ಅವರು ಪ್ರಸ್ತುತಪಡಿಸ್ತಾ ಇರುವಂತಹ ಹರೇ ಕೃಷ್ಣ ಸ್ಪರ್ಧೆಯ 2ನೆಯ ದಿವಸ ಇದು. ಇವತ್ತು ಯಶೋಧ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ಎಲ್ಲ ಮುದ್ದು ಕೃಷ್ಣರಿಗೆ ಹಾಗೆಯೇ ತಾಯಂದಿರಿಗೆ ಯಶೋದೆಯವರಿಗೆ ನಾವು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಿಕಾಸ್ ಗ್ರ್ಯಾಂಡ್ ಸಕ್ಸಸ್ ನಮ್ಮ ಸಿಟಿ ಸೆಂಟರಲ್ಲಿ ಅಂದರೆ ಈ ಕಾರ್ಯಕ್ರಮದ ಉದ್ದೇಶ ಇರುವಂಥದ್ದು ಯಾರು ಪ್ರೈಸ್ ಪಡಿತಾರೆ ಅನ್ನೋದು ಮುಖ್ಯ ಅಲ್ಲ, ಪ್ರತಿಯೊಂದು ಮಕ್ಕಳು ಕೂಡ ವೇದಿಕೆಗೆ ಬರಬೇಕು. ಬಂದ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಮೆಡಲ್ ಕೊಟ್ಟು ಗೌರವಿಸಿದ್ದಾರೆ, ಅದರ ಜೊತೆಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗೌರವಿಸಿದ್ದಾರೆ. ಸೊ ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗೆಟಿಂಗ್ ದ ಪ್ರೈಸ್. ಸೊ ಹಾಗಾಗಿ ಯಾರೆಲ್ಲ ನಿನ್ನೆ ಬಂದಿದ್ದೀರಾ ಅವರಿಗೆ ಧನ್ಯವಾದ. ಇವತ್ತು ಕೂಡ ಮಕ್ಕಳು ಬಂದಿದ್ದಾರೆ ತಾಯಿ ಜೊತೆ ಯಶೋಧ ಕೃಷ್ಣೆಯಾಗಿ. ಸೊ ಅವರಿಗೂ ಕೂಡ ನಾವು ಮತ್ತೊಮ್ಮೆ ಸ್ವಾಗತಿಸುತ್ತಾ ಮೂಡುಮಲೆ ಚಬರಿಟ್ ಧರ್ಮನಿಯಲ್ಲಿ ಚಬರಿಟ್ ಉಡಲ್ಗೊಂಜಿ ಶಾಂತಿಗೋರ್ಪಿ ನಮ್ಮ ತುಳುನಾಡದ ಒಂಜಿ ಪುಣ್ಯದ ಮಣ್ಣಡು ಬೇತೆ ಬೇತೆ ಕಡೆ ಅಸ್ತಮಿದ ಗೌಜಿ ನಡತೊಂದಿಪ್ಪುಂಡು ದೇವಸ್ಥಾನ ಡಿಪ್ಪುಂಡು ಅತ್ತಂಡ ಬೇತೆ ಬೇತೆ ಮಂದಿರ ಡಿಪ್ಪುಂಡು ಆಂಡ ನಮ್ಮ ಸಿಟಿ ಸೆಂಟರ್ ಇಡ್ಲ ಮಾತಿರ್ಲ ಬತ್ತದ ಒಟ್ಟು ಸೇರಿದ ಒಂದು ಅಸ್ತಮಿದ ಆಚರಣೆ ಆವಡು ಪನ್ಪುನ ನಿಟ್ಟೆಡ್ ನಮ್ಮ ಕಿರಣ್ ಶೆಣೈ ಪೂಜಾ ಶೆಣೈ ಆ್ಯಂಡ್ ಹೋಲ್ ಟೀಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಮಕ್ಕಳನ್ನ ಎಲ್ಲೂ ಕೂಡ ಅವರಿಗೆ ಕರ್ಕೊಂಡು ಹೋಗಿ ಕೃಷ್ಣನ ವೇಷ ಹಾಕಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು, ಆದರೆ ಅದೆಲ್ಲವನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿ ಅವರ ಮನೆಯ ಮಕ್ಕಳು ಬರೋದಕ್ಕಿಂತಲೂ ಮುಖ್ಯವಾಗಿ ಬಾಕಿ ನಮ್ಮ ಮಂಗಳೂರಿನ ಎಲ್ಲ ಮಕ್ಕಳು ಬಂದು ಈ ವೇದಿಕೆಯಲ್ಲಿ ಒಂದು ಪ್ರದರ್ಶನ ಕೊಟ್ಟರೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರ ಹಿಂದೆ ಒಂದು ದೊಡ್ಡ ಟೀಮ್ ಕೂಡ ಕೆಲಸ ಮಾಡ್ತಾ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿ ಒನ್ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅವರ ಬೈದಿನ ನಮ್ಮ ಮಾತು ಬಿನ್ನೇರ್ಲು ಒಂಜಿ ಜೋರಾಯನೆ ತಾಟಿದ ಪಂಡಾಕಲ ಒಂಜಿ ಪೊರ್ಲುದ ಪ್ರಯತ್ನಗೋಸ್ಕರ ನಮ್ಮ ಧನ್ಯವಾದ ಪನೋದಿಲ್ಲ ಆಯ್ತಾ. ಒಟ್ಟಿಗೆ ಬಂದಿರುವಂತಹ ನಿಮಗೆ, ಯಾಕಂದರೆ ನಾನು ಎಲ್ಲ ಕಡೆ ಹೋದಾಗ ಹೇಳ್ತೇನೆ, ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಒಳ್ಳೆಯದಾಗೋದು ನಿರೂಪಕರಿಂದಲ್ಲ, ಸೌಂಡ್ನಿಂದಲ್ಲ, ಲೈಟ್ಸ್ನಿಂದಲ್ಲ, ಡೆಕೋರೇಷನ್ನಿಂದಲ್ಲ. ಕಾರ್ಯಕ್ರಮ ಯಾವಾಗಲೂ ಒಳ್ಳೇದಾಗೋದು ನಿಮ್ಮಂತ ಒಳ್ಳೆ ಆಡಿಯನ್ಸ್ನಿಂದ ಮಾತ್ರ ಅಂತೇಳಿ ದಯಪಂಡ MC ಮಲ್ಪುನಕ್ಲಿಗೆ ಮಾತ್ರ ಮೈಕ ಬತ್ತೊಂದು ತಾಟಿ ಬೊಟ್ಲೆ ಬಂದು ಬೊಬ್ಬೆ ಬಾಡ್ರೆ ಭಾರಿ ಸುಲಭ. ಆಂಡ ತಾಟಿ ಬೊಟ್ಟೆನ ಭಾರಿ ಬಂಗದ ಬೆಲೆ ಮತ್ತು ಚಪ್ಪಾಳೆ ಹೊಡೆಯಲಿಕ್ಕೆ ಒಳ್ಳೆ ಮನಸ್ಸು ಕೂಡ ಬೇಕು. ಹಾಗಾಗಿ ಸಿಟಿ ಸೆಂಟರಲ್ಲಿ ಸೇರಿರುವ ಒಳ್ಳೆಯ ಮನಸ್ಸಿನವರಿಗೆ, ಸೊ ಚಪ್ಪಾಳೆ ಹೊಡಿತಾ ಇರುವ ನಿಮ್ಗೆಲ್ಲರೂ ಕೂಡ ಮೊದಲಾಗಿ ನಾವು ತಲೆಬಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಾನು ಕಾರ್ಯಕ್ರಮದ ನಿರೂಪಕ, ನನ್ನ ಹೆಸರು ಚೇತನ್ ಶೆಟ್ಟಿ ಅಂತ, ನಾನು ದೈಜುಬಳ್ಳಿ ಲ್ಯಾಂಕರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಈವೆಂಟನ್ನು ನಾವು ಆರಂಭಿಸ್ತಾ ಇದ್ದೇವೆ. ಸೊ ನಿನ್ನೆಯ ದಿವಸ ನಮ್ಮ ಜೊತೆ 2 ಜಡ್ಜಸ್ನವರಿದ್ದರು. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9:30 ತನಕ ನಾವೊಂದು ಸ್ಪೆಷಲ್ ಧನ್ಯವಾದ ನಮ್ಮ ಸಿಟಿ ಸೆಂಟರ್ನವರಿಗೆ ಅರ್ಪಿಸಬೇಕು. ಯಾಕಂತ ಹೇಳಿದರೆ 8 ಗಂಟೆಗೆ ಬಂದು ಹೇಳಿದರು ಕ್ಲೋಸಿಂಗ್ ಟೈಮ್ ಅಂತ ಹೇಳಿ, ಆದರೆ 8 ಗಂಟೆಯಿಂದ 9:30 ತನಕ ಕೂಡ ಇಲ್ಲಿ ಶ್ರೀಕೃಷ್ಣನ ಒಂದು ಏನು ಕಾರ್ಯಕ್ರಮ ನಡೀತಾ ಇತ್ತು. ಮುದ್ದು ಕೃಷ್ಣಯ್ಯ ಅದರ ಜೊತೆಗೆ ಬಾಲಕೃಷ್ಣ ಅದನ್ನು ನಡೆಸುವುದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಇವತ್ತಿನ 2 ಜಡ್ಜಸ್ನವರನ್ನು ಈ ಕಾರ್ಯಕ್ರಮದ ವೇದಿಕೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸೊ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ರಕ್ಷಿಲ್ಲಾ ಜೈನ್ ಆ್ಯಂಡ್ ಪ್ರಕಾಶ್ ಶೆಣೈ ಆನ್ ಸ್ಟೇಜ್. ನಮ್ಮ 2 ಹೆಮ್ಮೆಯ ಜಡ್ಜಸ್ನವರಿಗೆ ನಮ್ಮ ಇವತ್ತಿನ ಯಶೋಧ ಕೃಷ್ಣ ಕಾರ್ಯಕ್ರಮದ ವೇದಿಕೆಗೆ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಯು ಪ್ರಕಾಶ್ ಶೆಣೈ ಇವರಿಗೆ ಒಂದು ಬ್ಯಾಡ್ಜ್ ಹಾಕಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಮ್ಮ ಕಾರ್ಯಕ್ರಮದ ಆರ್ಗನೈಸರ್ ಕಿರಣ್ ಶೆಣೈ. ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹ ಚಿರಪರಿಚಿತವಾಗಿರುವಂತಹ ಧ್ವನಿ, ನೀವೆಲ್ಲರೂ ಕೂಡ ಮಂಗಳೂರಿನಲ್ಲಿ ಪ್ರತಿನಿತ್ಯ ನೋಡುವಂತಹ ವಿಡಿಯೋ, ಅದು ಟ್ರೈ ತಿಂಡಿಯದ್ದು ವಿಡಿಯೋ. ಆ ಟ್ರೈ ತಿಂಡಿ ಹಿಂದ್ಗಡೆ ಇರುವಂತಹ ವ್ಯಕ್ತಿ ಕಿರಣ್ ಶೆಣೈ ಅವರು. ಅವರಿಗೊಂದು ಜೋರದ ಚಪ್ಪಾಳೆ. ಯಾಕಂತ ಹೇಳಿದರೆ ಅವರು ಫೇಸ್ ತೋರಿಸೋದು ಕಮ್ಮಿ, ಆದರೆ ಅವರ ಸ್ವರ ಎಲ್ರಿಗೂ ಚಿರಪರಿಚಿತ. ಸೊ ಮಂಗಳೂರಿನಲ್ಲಿ ಕೇವಲ ಈ ಒಂದು ಈವೆಂಟ್ ಮಾತ್ರ ಅಲ್ಲ, ಈ ಹಿಂದೆ ಐಸ್ ಕ್ರೀಮ್ ಪರ್ಬ ಇರ್ಬೋದು ಅಥವಾ ನಮ್ಮ ಪಿಲಿ ಪರ್ಬ ಇರ್ಬೋದು ಮತ್ತು ಮಂಗಳೂರಿನ ಫುಡ್ ಫೆಸ್ಟಿವಲ್, ಈ ಎಲ್ಲ ಈವೆಂಟ್ ಆರ್ಗನೈಸ್ ಹಿಂದ್ಗಡೆ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅಂಚಾದ ಅರೆಗೊಂಜಿ ಜೋರಾಯಿನ ತಾಟಿ ಕೊಡ್ತು ಯಾನ್ ಈ ಕಾರ್ಯಕ್ರಮದ ವೇದಿಕೆಗೆ ಅರೆಲ್ಲ ವೆಲ್ಕಮ್ ಅಲ್ತಂದಲೆ. ಐ ವುಡ್ ಲೈಕ್ ಟು ವೆಲ್ಕಮ್ ಪೂಜಾ ಶೆಣೈ ಆನ್ ಸ್ಟೇಜ್. ನಮ್ಮ ಕಾರ್ಯಕ್ರಮದ ಇನ್ನೋರ್ವ ಜಡ್ಜ್ ಆಗಿರುವಂತಹ ಪ್ರಕ್ಷಿಲ್ಲಾ ಜೈನ್ ಅವರಿಗೆ ಬ್ಯಾಡ್ಜ್ ಹಾಕಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಕೋಡೆಲ್ಲ ಬಂದಿದ್ದೆ, ನಮ್ಮ ಲೈಫ್ ಚೆನ್ನಾಗಿರ್ಬೇಕಿದ್ರೆ ವೈಫ್ ಚೆನ್ನಾಗಿರ್ಬೇಕಂತೇಳಿ. ವೈಫ್ ಚೆನ್ನಾಗಿರೋದು ನೋಡಲಿಕ್ಕೆ ಮಾತ್ರ ಅಲ್ಲ, ನಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ನಮಗೆ ಸಹಕಾರ ಕೊಡಬೇಕಂತೇಳಿ. ಸೊ ಕಿರಣ್ ಶೆಣೈ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಈ ಒಂದು ಈವೆಂಟ್ ಸಕ್ಸಸ್ ಆಗಬೇಕಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡಿದಂತಹ ನಮ್ಮ ಪೂಜಾ ಶೆಣೈ ಇವರಿಗೆ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸಿದ. ಇದೀಗ ನಮ್ಮ 2 ಜಡ್ಜಸ್ನವರ ಬಗ್ಗೆ ಒಂದು ಸಣ್ಣ ಬ್ರೀಫ್ ಇಂಟ್ರೊಡಕ್ಷನ್ ಅನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ರೀಯುತ ಯು ಪ್ರಕಾಶ್ ಶೆಣೈ ಅವರು ರಿಟೈರ್ಡ್ ಜೂನಿಯರ್ ಇಂಜಿನಿಯರ್, ಮೆಸ್ಕಾಮ್ನ ರಿಟೈರ್ಡ್ ಜೂನಿಯರ್ ಇಂಜಿನಿಯರ್ ಆಗಿದ್ದಾರೆ ಅವರು. ಹಾಗೆಯೇ ಮ್ಯೂಸಿಕ್, ಡ್ರಾಮಾ, ಲಿಟ್ರೇಚರ್, ನೇಚರ್ ಲವರ್ ಆಗಿ, ಹಾಗೆಯೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಆ್ಯಕ್ಟಿವ್
ಪಾರ್ಟಿಸಿಪೇಷನ್ ಇನ್ ಚಿಲ್ಡ್ರನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ನಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. 1984 he founded an organization called Ragataranga. Past 25 years he has been conducting cultural program and competitions such as Bala Pratibha and instrumental competitions such as Ninad. ಈ ಥರದ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಬಂದಿದ್ದಾರೆ. ಇನ್ನು 2006 ಫೌಂಡೆಡ್ ಸಾಧನಾ ಬಳಗ. ಇದರ ಮೂಲಕ ಕೂಡ ತುಂಬ ಕ್ಲಾಸಿಕಲ್ ಪ್ರೋಗ್ರಾಮ್, ಲೈಟ್ ಮ್ಯೂಸಿಕಲ್ ಪ್ರೋಗ್ರಾಮ್, ಕಲ್ಚರಲ್ ಈವೆಂಟ್ ಅನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದಾರೆ. 15 ವರ್ಷಗಳಿಂದ ನಾಟಕ ಕ್ಷೇತ್ರದಲ್ಲಿದ್ದಾರೆ. ಕೊಂಕಣಿ ಇರ್ಬೋದು ಅಥವಾ ಕನ್ನಡ, ಈ ಥರದ ಹಲವಾರು ನಾಟಕಗಳನ್ನು ಸಂಘಟಿಸಿದ್ದಾರೆ. ವೃಂದ ಪೀಲ, ಹಾಗೆಯೇ ಪಟ್ಟೋಲಿ ರುಕ್ಕು, ಹಾಗೆಯೇ ಕುಂಡ್ಯ ಕುರ್ಕುಲ್, ಈ ಥರದ ಹಲವಾರು ನಾಟಕಗಳನ್ನು ಕೂಡ ಅವರು ಆರ್ಗನೈಸ್ ಮಾಡಿದ್ದಾರೆ. 450ಕ್ಕೂ ಹೆಚ್ಚು ಶೋಸ್ಗಳು ಅಕ್ರಾಸ್ ಇಂಡಿಯಾ, ಇದಕ್ಕೆ ಅವರು ಮ್ಯೂಸಿಕ್ ಕಂಪೋಸ್ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ 1998 JCA ಮ್ಯಾಂಗ್ಳೂರ್ ಹ್ಯಾಸ್ ಅವಾರ್ಡೆಡ್ ವಿತ್ ಅಪ್ರತಿಮ ಯುವ ಪ್ರತಿಭೆ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಇವರಿಗೆ ಕೊಟ್ಟು ಗೌರವಿಸಿದೆ. ಸೊ 500ಕ್ಕೂ ಹೆಚ್ಚು ಕಲ್ಚರಲ್ ಪ್ರೋಗ್ರಾಮ್ಗಳನ್ನು ಇವರು ಆರ್ಗನೈಸ್ ಮಾಡಿದಂಥ ಒಂದು ಹೆಮ್ಮೆ ಕೂಡ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಈವೆಂಟ್ನಲ್ಲಿ ನಮ್ಮ ಜೊತೆ ಹರೇ ಕೃಷ್ಣದ ಯಶೋಧ ಕೃಷ್ಣ ಕಾರ್ಯಕ್ರಮದ ಜಡ್ಜ್ ಆಗಿರುವಂತಹ ಹಿರಿಯರಾಗಿರುವಂತಹ ಶ್ರೀಯುತ ಪ್ರಕಾಶ್ ಶೆಣಿಯವರಿಗೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆಯ ಮೂಲಕ ಶ್ರೀಯುತ ಪ್ರಕಾಶ್ ಶೆಣಿಯವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಜಡ್ಜಸ್ ಆಗಿ ನಮ್ಮ ಜೊತೆ ಪ್ರಕ್ಷಿಲ್ಲಾ ಜೈನ್ ಬಿ ಅವರಿದ್ದಾರೆ. ಸೊ ಅವರ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಫಸ್ಟ್ ಪ್ಲೇಸ್ ಇನ್ ಆಕ್ಟ್ ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ 2019 ತಿರೂರು ಕೇರಳ. ಹಾಗೆಯೇ ಥರ್ಡ್ ಪ್ಲೇಸ್ ಇನ್ ಕಿಶೋರ ಪ್ರತಿಭಾ 2009 conducted by Kannada and Cultural Department, Government of India. Second place in Yuva Pratibha 2014 conducted by Kannada and Cultural Department, Government of Karnataka. Scholarship for Dance Sangeet and Nritya Academy from Government of Karnataka. Secured continuously first place thrice in Madhukala Utsav district level competition. Secured continuously first place 4 times in Sharada Mahotsava district level competition. Felicitated by Vishwa Hindu Parishat Bangalore in 2011. Successfully rendered Rangapravesha in 2010. ಹಾಗೆಯೇ ಕರಾವಳಿ ಫೆಸ್ಟಿವಲ್ ಇರ್ಬೋದು, ವೇಣೂರು ಮಹಾಮಸ್ತಕಾಭಿಷೇಕ, ಧರ್ಮಸ್ಥಳ ಲಕ್ಷದ್ವೀಪೋತ್ಸವ, ಆಳ್ವಾಸ ನುಡಿಸಿರಿ, ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲಿ ಅವರು ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ವಿಶ್ವ ಗೋ ಸಮ್ಮೇಳನ ಆರ್ಗನೈಸ್ಡ್ ಬೈ ರಾಮಚಂದ್ರಪುರ ಮಠ್ ಹೊಸನಗರ್. ಹಾಗೆಯೇ ರಾಮಾಯಣ ಮಹಾರಾಷ್ಟ್ರ ಆರ್ಗನೈಸ್ಡ್ ಬೈ ರಾಮಚಂದ್ರಪುರ ಮಠ್ ಹೊಸನಗರ್. ಸಂಸ್ಕೃತಿ ಸೌರಭ ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್, ಇದರಲ್ಲೂ ಕೂಡ ಗುರುಗಳ ತಂಡದ ಜೊತೆ ಅವರು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಆಳ್ವಾಸ್ ನುಡಿಸಿರಿ ಮೂಡಬಿದ್ರೆ ಕರಾವಳಿ ಫೆಸ್ಟಿವಲ್, ಮೈಸೂರು ದಸರಾ, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ ಬ್ಯಾಂಗ್ಳೂರ್. ಹಾಗೆಯೇ ಕರ್ನಾಟಕ ಉತ್ಸವ ಬೈ ಕನ್ನಡ ಆ್ಯಂಡ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ವಡೋದರ. ಆ್ಯಂಡ್ ಪ್ಲೇಡ್ ಇನ್ ಮೇನ್ ರೋಲ್ ಇನ್ ಪುಣ್ಯಕೋಟಿ, ಆ ಯುನಿಕ್ ಪ್ರೊಡಕ್ಷನ್ ಆಫ್ ಭರತಾಂಜಲಿ, ಇದರಲ್ಲೂ ಕೂಡ ಅವರು ಒಂದು ಮುಖ್ಯವಾದಂತಹ ಭೂಮಿಕೆಯಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವರು ಜಡ್ಜ್ ಆಗಿರ್ತಾರೆ. ಸೊ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ಪ್ರಕ್ಷಿಲ್ಲಾ ಜೈನ್ ಇವರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸುತ್ತಾ, ಸೊ ನಮ್ಮ ಇಬ್ಬರು ಜಡ್ಜಸ್ನವರು ದಯವಿಟ್ಟು ತಮ್ಮ ಜಡ್ಜ್ಮೆಂಟ್ ಸೀಟ್ನಲ್ಲಿ ಹೋಗಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶೋಧ ಕೃಷ್ಣ ಈ ಒಂದು ಕಾಂಪಿಟೇಷನನ್ನು ನಿರ್ವಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಯಸ್ತಾ ಇದ್ದೇವೆ. ಮೇಲೆ ಸೇರಿರುವಂತಹ ನಮ್ಮ ಎಲ್ಲ ಕುಡ್ಲದ ಮಾತ ಜನಕ್ಲೆಗಳು ಎಂಗಳು ಮೋಕೆದ ಸ್ವಾಗತ ಮಲ್ತೊಂದು. ಸೊ ಈ ಕಾಂಪಿಟೇಷನ್ ಅನ್ನು ಆರಂಭಿಸ್ತಾ ಇದ್ದೇವೆ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೇವೆ, ಇಲ್ಲ ಆದರೆ ಪ್ರಮುಖವಾಗಿರುವಂಥದ್ದು ಪ್ರತಿಯೊಬ್ಬರದ್ದು ಪಾರ್ಟಿಸಿಪೇಷನ್. ಯಾಕೆಂತ ಹೇಳಿದರೆ ಒಂದು ಮಗುವನ್ನು ಒಂದು ಕಾಂಪಿಟೇಷನ್ಗೆ ತಯಾರಿ ಮಾಡಿ ಕರ್ಕೊಂಡು ಬರಬೇಕಿದ್ರೆ ಅದರ ಹಿಂದಿರುವಂತಹ ಕಷ್ಟ ಆ ತಾಯಿಗೆ ಮಾತ್ರ ಗೊತ್ತು. ಒಂಜಿ ಬಾಲೆನ ರೆಡಿ ಮಲ್ಪೋಡು ಬಂದಾಂಡ, ಬಾಲೆಗೆ ಮೇಕಪ್ ಮಲ್ಪೋಡು ಬಂದಾಂಡ, ಬಾಲೆಗೆ ಡ್ರೆಸ್ ಮಾಡೋಡು ಬಂದಾಂಡ, ಅವು ಮಾತಾದ ಆ ಬಾಲೆ ಮುಲ್ಪ ವೇದಿಕೆಡು ಬತ್ತದು ಮುಲ್ಪ ಉಂತುದು ಖಂಡಿತವಾಗ್ಲೂ ತಾಯಿ. ಮತ್ತು ಯಾವಾಗಲೂ ಚಪ್ಪಳೆ ತೆಗೆದುಕೊಳ್ಳದಿರುವ ವ್ಯಕ್ತಿ ಯಾರು ಹೇಳಿದರೆ ತಂದೆ. ಅವರ ಕವಿ ಸಹ ಅವರ ಬಗ್ಗೆ ಬರೆಯೋದು ಕಮ್ಮಿ, ಫಿಲ್ಮಲ್ಲಿ ಸಹ ತಂದೆ ಹಿಂದ್ಗಡೆ ಶಕ್ತಿಯಾಗಿ ಪ್ರೇರಕವಾಗಿರುವಂಥ ವ್ಯಕ್ತಿ ಅವರು ತಂದೆ. ಹಾಗಾಗಿ ಪೊಪ್ಪನಕ್ಲೆಗಳು ಒಂಜಿ ತಾಟಿ ಬೋಡ್ಗ ನಮ್ಮ ಏಪಲ್ ಅಮ್ಮನಕ್ಲೆ ಕೊರ್ಪ ಅಂಡ್ ಅಮ್ಮನಕ್ಲ ಬಗ್ಗೆ ಏನು ಪಂಡೆ. ಸೊ ತಾಯಂದಿರಿಗೆ ಸಹ ಚಪ್ಪಾಳೆ, ತಂದೆಯಂದಿರು ಕೂಡ ಚಪ್ಪಾಳೆ. ಸೊ ಮತ್ತೊಮ್ಮೆ ಇವತ್ತು ಕೃಷ್ಣ ಮತ್ತು ಯಶೋಧೆ ಜೊತೆಯಾಗಿ ಬಂದಿದ್ದೀರಾ. ಸೊ ವಿದೌಟ್ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳದೆ ನೇರವಾಗಿ ನಾವು ಸ್ಪರ್ಶೋದೆ ಆ್ಯಂಡ್ ಕೃಷ್ಣ ಆದ್ರಿತ್ ಎಸ್ ರೈ. വനം താവനം താ വെണ്ണയുണ്ടവായാൽ മണ്ണയുണ്ടവാ പെണ്ണയുണ്ട കാതൽ നോയ്ക്ക് മരുന്നാകവാ മുകുന്ദ മുകുന്ദ കൃഷ്ണ മുകുന്ദ മുകുന്ദ വരന്ദ വരന്ദ ബൃന്ദാവനന്ദാവനന്ത എന്ന സയ്യനാനോ തോൽ പാവൈദാൻ
ಎಸ್, ಒಂದು ಚಪ್ಪಾಳೆ ಭಾವನಾ ಮತ್ತು ಅದ್ರಿತ್ ಎಸ್ ರೈ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ದಯವಿಟ್ಟು ಒಂದ್ಸಲ ಯಶೋಧ ಆ್ಯಂಡ್ ಕೃಷ್ಣ ಪ್ಲೀಸ್ ಬಿ ದೇರ್ ಓನ್ಲಿ. ಐ ಕೈಂಡ್ಲಿ ರಿಕ್ವೆಸ್ಟ್ ಮಿಸ್ಟರ್ ಕಿಶೋರ್ ಕೆ ಶೆಟ್ಟಿ, ಮಾಂಡವಿ ಮೋಟರ್ಸ್, ಇದರ AGM. ಕಿಶನ್ ಕೆ ಶೆಟ್ಟಿ ಫ್ರಮ್ ಮಾಂಡವಿ ಮೋಟರ್ಸ್. ಸೊ ನಮ್ಮ ಈ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿರುವಂತಹ ಮಾಂಡೋವಿ ಮೋಟರ್ಸ್ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಿಶನ್ ಕೆ ಶೆಟ್ಟಿ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ನಮ್ಮ ಭಾವನಾ ಮತ್ತು ಅದಿತಿ ಎಸ್ ರೈ ಇವರಿಗೆ ಒಂದು ಮೆಡಲ್ ಮತ್ತು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಿಶನ್ ಕೆ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಆ್ಯಂಡ್ ಕಂಟೆಸ್ಟೆಂಟ್ ನಂಬರ್ 2 ಶ್ಯಾಮಲಾ ಶೆಟ್ಟಿ ಆ್ಯಂಡ್ ಬೃಂದಾ ಜಿ ರೈ ಆನ್ ಸ್ಟೇಜ್. ಥ್ಯಾಂಕ್ ಯು ಶ್ಯಾಮಲಾ ಶೆಟ್ಟಿ ಆ್ಯಂಡ್ ಬೃಂದಾ ಜಿ ರೈ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಪುಟ್ಟ ಕೃಷ್ಣ ಒಂದ್ಸಲ ವೇದಿಕೆಯಲ್ಲಿ ನಿಲ್ಲಬೇಕು. ಅವರಿಗೆ ನಮ್ಮ ಹರೇ ಕೃಷ್ಣ ಮಾಂಡವಿ ಮೋಟರ್ಸ್ ಅವರು ಪ್ರಸ್ತುತಪಡಿಸಿದಂತಹ ಸೊ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಐ ವುಡ್ ಲೈಕ್ ಟು ವೆಲ್ಕಮ್ ಆನ್ ಸ್ಟೇಜ್ ರಾಘು ಫ್ರಮ್ ಮ್ಯಾಂಗ್ಳೂರ್ ಮೇರಿಜಾನ್ ಟೀಮ್. ಸೊ ನಮ್ಮ ಮಂಗಳೂರಿನಲ್ಲಿ ಯಾವುದೇ ಒಂದು ಈವೆಂಟ್ ಆದರೂ ಕೂಡ ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡುವ, ಕವರ್ ಮಾಡುವ ಒಂದು ಟೀಮ್, ದಟ್ ಈಸ್ ಮ್ಯಾಂಗ್ಳೂರ್ ಮೇರಿಜಾನ್ ಟೀಮ್. ಸೊ ನಮ್ಮ ನಿನ್ನೆಯ ಈವೆಂಟನ್ನು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಅವರು ಕವರೇಜ್ ಮಾಡಿದ್ದಾರೆ. ಸೊ ನಮ್ಮ ಟೀಮಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ರಾಘು ಫ್ರಮ್ ಮ್ಯಾಂಗ್ಳೂರ್ ಮೇರಿಜಾನ್ ಟೀಮ್ ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಶ್ಯಾಮಲಾ ಶೆಟ್ಟಿ ಆ್ಯಂಡ್ ಬೃಂದಾ ಜಿ ರೈ ಆ್ಯಂಡ್ ಮ್ಯಾಂಗ್ಳೂರ್ ಮೇರಿಜಾನ್ ರಾಘು ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 3 ಪಲ್ಲವಿ ವಿ ಕಶ್ಯಪ್ ಆ್ಯಂಡ್ ಪ್ರಣವ್. ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರ
ಆಡಿಸಿದಳೆ ಶೋದೆ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಜಗತ್ತೋದ್ಧಾರನ ಆಡಿಸಿದಳೆ ಶೋದೆ ಜಗತ್ತೋದ್ಧಾರನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ. ಥ್ಯಾಂಕ್ ಯು. ಮಾಂಡವಿ ಮೋಟರ್ಸ್ ಇದರ ಎಜಿಎಂ ಆಗಿರುವಂತಹ ಕಿಶನ್ ಕೆ ಶೆಟ್ಟಿ ಅವರು ವೇದಿಕೆಗೆ ಬಂದು ಮೆಡಲ್ ಹಾಕಿ ಸರ್ಟಿಫಿಕೇಟ್ ಕೊಟ್ಟು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪಲ್ಲವಿ ವಿ ಕಶ್ಯಪ್ ಆ್ಯಂಡ್ ಪ್ರಣವ್. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ ಜನ ವಿಮೋಚನ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 4 ಭಾವನಾ ಮೂರ್ತಿ ಸಿಯಾ ಎಸ್ ರಾವ್. बड़ा नटखट है रे कृष्ण कन्हैया का करे यशोदा मैया. बड़ा नटखट है रे कृष्ण कन्हैया का करे यशोदा मैया. बड़ा नटखट है रे. ढूंढे रे अखियाँ उसे चहुओर, जाने कहाँ छुप गया नंद किशोर. ढूंढे रे अखियाँ उसे चहुओर, जाने कहाँ छुप गया नंद किशोर. उड़ गया ऐसे जैसे पुरवैया का करे यशोदा मैया. मैया रे का करे यशोदा मैया. ಧನ್ಯವಾದಗಳು. ಯಶೋದೆಯಾಗಿ ಭಾವನಾ ಮೂರ್ತಿ ಆ್ಯಂಡ್ ಕೃಷ್ಣನಾಗಿ ಸಿಯಾ ಎಸ್ ರಾವ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಐ ರಿಕ್ವೆಸ್ಟ್ ಮಿಸ್ ಸುಜಿತ್ ಫ್ರಮ್ ಮಾಂಡವಿ ಮೋಟರ್ಸ್ ಸೇಲ್ಸ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಸುಜಿತ್ ಅವರು ವೇದಿಕೆಗೆ ಬಂದು ನಮ್ಮ ಭಾವನಾ ಮೂರ್ತಿ ಮತ್ತು ಸಿಯಾ ಎಸ್ ರಾವ್ ಇವರಿಗೆ ಸರ್ಟಿಫಿಕೇಟ್ ಮತ್ತು ಮೆಡಲ್ನ ಗೌರವ ನಮ್ಮ ಹರೇ ಕೃಷ್ಣ ಸ್ಪರ್ಧೆಯ ಪರವಾಗಿ ಮಾಂಡವಿ ಮೋಟರ್ಸ್ ಅವರು ಅರ್ಪಿಸ್ತಾ ಇರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತದ ಯಶೋಧ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕಾಗಿ ಮತ್ತೊಮ್ಮೆ ತುಂಬು ಹೃದಯದ ವಂದನೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. And next the contestant number 5 Charvi Shetty and Janvi Shetty. चोरी चोरी माखन खाती है माखन खाती है. चोरी चोरी माखन खाती है माखन खाती है. मैया की डांट भी पाती है डांट ही पाती है. इनको किसी का डर नहीं, ये नारायण है नर नहीं. चोरी चोरी माखन खाती है माखन खाती है. चोरी चोरी माखन खाती है माखन खाती है. Thank you.
ಚಾರ್ವಿ ಶೆಟ್ಟಿ ಆಸ್ ಯಶೋದೆ ಆ್ಯಂಡ್ ಜಾನ್ವಿ ಶೆಟ್ಟಿ ಆಸ್ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈಗ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಕಿಶನ್ ಕೆ ಶೆಟ್ಟಿ ಮಾಂಡವ್ ಮೋಟರ್ಸ್ ಇದರ ಎಸ್ಜಿಎಂ ವೇದಿಕೆಗೆ ಬಂದು ನಮ್ಮ ಹರೇ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಚಾರ್ವಿ ಶೆಟ್ಟಿ ಮತ್ತು ಜಾನ್ವಿ ಶೆಟ್ಟಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. Next contestant number 6, Akshata M. Patil, Satvik M. Patil. Satviki M. Patil. योदा, तनिक अपने लल्ला का मुखड़ा तो दिखा। कितना सुंदर बालक है। ऐसे नहीं कहते, दृष्टि लग जाती है। ಜನ್ಮದಿನದ ಶುಭಾಶಯ ಕೃಷ್ಣ. मेरे कान्हा ने कि जब कान्हा ने बंसी बजाई हम लगाए वृंदावन रास रचे। जब कान्हा ने बंसी बजाई एक धुन सी लगाई वृंदावन रास रचे। देखो राधा की शर्माई हो, राधा की शर्माई, कान्हा ने सुध बुध बिसराई। वृंदावन रास रचे। जब कान्हा से प्रीत लगाए सुध बुध बिसराई वृंदावन रास रचे। राधे कृष्ण राधे कृष्ण राधे कृष्ण बोलो राधे कृष्ण राधे कृष्ण राधे कृष्ण बोलो राधे 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 कृष्ण बोलो राधे 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 कृष्ण. Thank you, Akshata M. Patil as Yashode and Satviki M. Patil Krishna. And now I request ನಮ್ಮ V4 ನ್ಯೂಸ್ನ ಸಿಬ್ಬಂದಿ ಆಗಿರುವಂಥ ನಾಗೇಶ್ ವೇದಿಕೆಗೆ ಬಂದು ನಮ್ಮ ಯಶೋದೆ ಮತ್ತು ಕೃಷ್ಣ ಇವರಿಗೆ ಹರೇ ಕೃಷ್ಣ ಮಾಂಡವ್ ಮೋಟರ್ಸ್ ಇದರ ಸ್ಪರ್ಧೆಯ ಮೆಡಲ್ ಜೊತೆಗೆ ಸರ್ಟಿಫಿಕೇಟ್ನ ಗೌರವವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹರೇ ಕೃಷ್ಣ ಸ್ಪರ್ಧೆಯ ಟೆಲಿಕಾಸ್ಟ್ ಪಾರ್ಟ್ನರ್ ಆಗಿರುವಂತಹ V4 ನ್ಯೂಸ್ ಇವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂಡ್ V4 ನ್ಯೂಸ್ನ ಕ್ಯಾಮೆರಾ ಸಿಬ್ಬಂದಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ನಾಗೇಶ್ ಅವರಿಗೆ ನಾವು ಮತ್ತೊಮ್ಮೆ ಹರೇ ಕೃಷ್ಣ ಸ್ಪರ್ಧೆಯ ತಂಡದ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂಡ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಂಟೆಸ್ಟೆಂಟ್ ನಂಬರ್ 7 ಚಂದ್ರಿಕಾ ಅಂಡ್ ಈಶಾನ್ವಿ MK. श्याम
ಪ್ರಪಂಚದಲ್ಲಿ ನನ್ಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಲ್ಲ ಅಂತ ಮಾತ್ ಕೊಡು. ಥ್ಯಾಂಕ್ ಯು ಚಂದ್ರಿಕಾ ಆ್ಯಂಡ್ ಇಶಾನ್ ಬಿ ಎಂ ಕೆ. ಇವರಿಗೆ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಮಾಂಡವ್ ಮೋಟರ್ಸ್ ಟೀಮ್ ಪರವಾಗಿ ಸನೀಶ್ ಅವರು ವೇದಿಕೆಗೆ ಬಂದು ಮೆಡಲ್ ಜೊತೆಗೆ ಸರ್ಟಿಫಿಕೇಟ್ನನ್ನು ಕೊಟ್ಟು ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹರೇ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಗೌರವವನ್ನು ನೀಡ್ತಾ ಇದ್ದೇವೆ. ಸೊ ನಾವು ಐ ರಿಕ್ವೆಸ್ಟ್ ಸನೀಶಾ ಫ್ರಮ್ ಮಾಂಡವಿ ಮೋಟರ್ಸ್ ಟೀಮ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 8 ಸುಚಿತ್ರಾ ತುಷಾನ ಎನ್ಎಂ. ಹುಟ್ಟಿದ ಕ್ಷಣಾರ್ಧದಲ್ಲಿ ವಸುದೇವನು ಕಂಸನಿಗೆ ಒಪ್ಪಿಸುತ್ತಿದ್ದನು. ಆದರೆ ಅಷ್ಟಮ ಗರ್ಭದ ಈ ಮಗುವನ್ನು ಕಂಸನಿಗೆ ಒಪ್ಪಿಸಲು ಮನಸೊಪ್ಪದ ವಸುದೇವನು ಅಶರೀರವಾಣಿಯಂತೆ ಮಧ್ಯರಾತ್ರಿ ಸುರಿಯುವ ಧಾರಾಕಾರ ಮಳೆಯಲ್ಲಿ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ. ಹೀಗೆ ಕೃಷ್ಣನು ತಂದೆಯ ಗೆಳೆಯನಾದ ನಂದರಾಜನ ಮನೆಯಲ್ಲಿ ಯಶೋಧೆಯ ಮಡಿಲಲ್ಲಿ ತನ್ನ ಬಾಲಲೀಲೆಯನ್ನು ಮಾಡುತ್ತಾ ಬಾಲ್ಯವನ್ನು ಕಳೆಯುತ್ತಾನೆ. ಕೃಷ್ಣ ಹರೇ ಕೃಷ್ಣ ಚಕ 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 ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಲ್ಲ ಕೂಡಿ ಕೊಂಡಾಡೋಣ ಆಡಿ ಕೊಂಡಾಡೋಣ ನಮ್ಮ ಈ ಬಾಲ ಬೆಣ್ಣೆ ಕಳ್ಳ ಕದ್ದ ಬೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಬೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದಾನು ಚಂದ ಯಶೋದಮ್ಮ, ಯಾರು? ಏನಾಯಿತು? ಯಾಕೆ ಕರೆದಿರಿ? ಪುನಃ ಕೃಷ್ಣನೇನಾದರೂ ತುಂಟತನ ಮಾಡಿದನೆ? ಮತ್ತೇನಾಯಿತು? ಏನು? ಅಯ್ಯೋ ದೇವರೇ, ಈ ಹುಡುಗ ದಿನ ಏನಾದರೂ ರಂಪ ಮಾಡುತ್ತಿರುತ್ತಾನೆ. ಸರಿ, ನೀನು ಹೋಗು. ಎಲ್ಲಿದ್ದಾನೆ ಇವನು? ಓಹೋ, ಇಲ್ಲಿದ್ದೀಯಾ? ಏನು ಮಾಡುತ್ತಿದ್ದಿ? ನಿನ್ನ ಅಯ್ಯೋ ಪಾಪ ಮುಖಚರಿಯೇ ನನ್ನೊಂದಿಗೆ ಸಲ್ಲದು. ಬಾಯಿ ತೆರೆ ನೋಡೋಣ. ಏನ್ ಆಶ್ಚರ್ಯ! ಆಕೆಗೆ ವಿಶ್ವವೇ ಆತನ ಬಾಯೊಳಗೆ ಕಂಡಿತು. ತಾನು ಸ್ವರ್ಗ ಕಾಣುತ್ತಿರುವೆನೆ. ಕೃಷ್ಣ ಬ್ರಹ್ಮಾಂಡದ ಸ್ವಾಮಿ ಎಂದು ಅವಳಿಗೆ ತಿಳಿದಿರಲಿಲ್ಲ. ಯಶೋಧೆ ಕಂಡ ಕೃಷ್ಣನ ಮೊದಲ ಬಾಲಲೀಲೆ ಇದಾಗಿತ್ತು. ಥ್ಯಾಂಕ್ ಯು ಸುಚಿತ್ರಾ ಆಸ್ ಯಶೋದೆ ಆ್ಯಂಡ್ ತುಷಾನ ಎನ್ಎಂ ಕೃಷ್ಣನಾಗಿ ನಮ್ಮ ವೇದಿಕೆಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಕೈಂಡ್ಲಿ ರಿಕ್ವೆಸ್ಟ್ ಡೆನ್ಸಿಲ್ ಪಿಂಟೋ ಅಸಿಸ್ಟೆಂಟ್ ಮ್ಯಾನೇಜರ್ ಫ್ರಮ್ ಮಾಂಡವಿ ಟೀಮ್ ವೇದಿಕೆಗೆ ಬಂದು ಮೆಡಲ್ ಜೊತೆಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುಚಿತ್ರಾ ಆ್ಯಂಡ್ ತುಷಾನ ಎನ್.ಎಂ ಇವರಿಗೆ ನಾವು ಹರೇ ಕೃಷ್ಣ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 9 ಕ್ಷಮಾ ರೈ ಐರಾ ರೈ. ಸೊ ಒಂದು ಸಣ್ಣ ವಿನಂತಿ, ನಮ್ಮ ಸ್ಪರ್ಧಿಗಳು ಯಾರೆಲ್ಲ ಇದ್ದಾರೆ ಮೊದಲಾಗಿ ನಿಮ್ಮ ಸಾಂಗ್ಸನ್ನು ಅಲ್ಲಿ ಸೌಂಡ್ ಸಿಸ್ಟಮ್ ಹತ್ರ ತಯಾರು ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ 10 to 20 ಕಂಟೆಸ್ಟೆಂಟ್ಸ್ನವರ ಗಮನಕ್ಕೆ
ಗಾಯತ್ರಿ ಬೊಕ್ಕ ಮನಸ್ವಿ ಮಕ್ಳಿಗೆ ಒಂಜಿ ಜೋರಾಯಿನ ತಾಟಿದ ಮೂಲಕ ಎಂಕಲು ಸೊಲ್ಮೆಸದ ಮಲ್ತೊಂದುಲ್ಲ ಅಂಚನೆ ಎಂಕಲ ಮಾಂಡವಿ ಮೋಟರ್ಸ್ ನೆತ್ತ ಎಜಿ ಮೈನ ಕಿಶನ್ ಕೆ ಶೆಟ್ಟಿ ವೇದಿಕೆಗೆ ಬತ್ತದು ಗಾಯತ್ರಿ ಆ್ಯಂಡ್ ಮನಸ್ವಿ ಕೃಷ್ಣಯಾದ ಮನಸ್ವಿ ಅಂಚನೆ ಯಶೋದೆ ಗಾಯತ್ರಿ ಮೇರೆಗೆ ಎಂಗಲ ಹರೇ ಕೃಷ್ಣ ಸ್ಪರ್ಧೆದ ಒಂಜಿ ಸರ್ಟಿಫಿಕೇಟ್ ದ ಒಟ್ಟಿಗೆ ಮೆಡಲ್ದ ಒಂಜಿ ಗೌರವ ನಿಖಲ್ನ ತಾಟಿದ ಮೂಲಕ ಸೊ ನಂಬರ್ 9 ರೆಡಿ ಉಲ್ಲರ ಶಮಾರೈ ಬೊಕ್ಕ ಐರರೈ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 11 सक्कू एंड ईशानवी यमके. यशोदा, तनिक अपने लल्ला का मुखड़ा तो दिखा. कितना सुंदर बालक है. ऐसे नहीं कहते, दृष्टि लग जाती है. ಗೋಪಾಲ ಗೋಪಿ ಕೃಷ್ಣ ಮಾಯಾವೇ ಮಾಯಾ ಕೃಷ್ಣ ನೀನಿರದೆ ನಾನಿಲ್ಲ ನೀ ಬರದೆ ಬಾಳಿಲ್ಲ ಮಾಧವ ಮುಕುಂದನೇ ನೀನ್ ಈ ಪ್ರಪಂಚದಲ್ಲಿ ನನ್ಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸಲ್ಲ ಅಂತ ಮಾತ್ ಕೊಡು. ಇರು ಮಾತ್ ಕೊಡು ಕೃಷ್ಣ. ನಂದನಂದನ ನೀನು ಶ್ರೀ ಕೃಷ್ಣ ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ ನಂದನಂದನ ನೀನು ಶ್ರೀ ಕೃಷ್ಣ ನನ್ನ ಬಂಧುವೇ ನೀನು ಶ್ರೀ ಕೃಷ್ಣ ಬೇಡಿದೆ ನಾನಿನ್ನ ಆಸರೆಯ ಆಲಿಸು ಬಾರಯ್ಯ ಈ ಮೊರೆಯ ಹನುಮನ ಉಸಿರಲಿ ನೀನೇನೆ ನಿಜ ಪ್ರಾಣ ಕೃಷ್ಣ ನಿನ್ನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ. ಧನ್ಯವಾದಗಳು ಸಕ್ಕು ಆ್ಯಂಡ್ ಇಶಾನ್ವಿ ಎಂಕೆ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಉಲ್ಲಾಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಹರೇ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮ ಸ್ಪರ್ಧಾಳುಗಳಿಗೆ ಸರ್ಟಿಫಿಕೇಟ್ ಜೊತೆಗೆ ಮೆಡಲ್ನ ಗೌರವವನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 12 ಕ್ಷಮಾ ರೈ ಇರಾ ರೈ. ಮುಂದಿನ ಸ್ಪರ್ಧಾಳು ಸಂಖ್ಯೆ 12 ಕಾರ್ಯಕ್ರಮದ ವೇದಿಕೆಗೆ ಹರೇ ಕೃಷ್ಣ ಸ್ಪರ್ಧೆದ ಯಶೋದೆಯಾದ ವೇದಿಕೆಗೆ ಬರಂದುಲ್ಲೇರು ಕ್ಷಮಾ ರೈ ಆ್ಯಂಡ್ ಕೃಷ್ಣ. ಕೃಷ್ಣ 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 ಲಾ 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 ಕೃಷ್ಣ 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 ಕೃಷ್ಣ. ಧನ್ಯವಾದಗಳು ಕ್ಷಮಾ ರೈ ಮತ್ತು ಇರಾ ರೈ ಅವರಿಗೆ. ಸೊ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಸುಜಿತ್ ಕೆ ಸೇಲ್ಸ್ ಮ್ಯಾನೇಜರ್ ವೇದಿಕೆಗೆ ಬಂದು ನಮ್ಮ ಮಾಂಡವ್ ಮ್ಯೂಟರ್ಸ್ ಅವರು ಅರ್ಪಿಸ್ತಾ ಇರುವಂತಹ ಹರೇ ಕೃಷ್ಣ ಸ್ಪರ್ಧೆಯ ಮೆಡಲ್ ಮತ್ತು ಸರ್ಟಿಫಿಕೇಟ್ನ ಗೌರವವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 13 ಆದ್ಯ ಆ್ಯಂಡ್ ಸ್ವರ್ಣ. नंद घर आयो गोपाल बाजे रे देखो थाल बिरज में लडुआ बटे. नंद घर आयो गोपाल बाजे रे देखो थाल बीरज में लडुआ बटे. नंद के आनंद भयो जय कन्हैया लाल की नंद के आनंद भयो जय कन्हैया लाल की हाथी घोड़ा पाल की जय कन्हैया लाल की
सजायो जसोदा मैया, पलना सजायो जसोदा मैया। झूला झूले पलना में किसन कन्हैया, झूला झूले पलना में किसन कन्हैया। हो रयो चंग धमाल, नाचे रे सखी बाल, बिरज में लडुआ बटे। नंद घर आयो गोपाल, बाजे रे देखो थाल, बिरज में लडुआ बटे। नंद घर आयो गोपाल, बाजे रे देखो थाल, बिरजू में लडुआ बटे। ಥ್ಯಾಂಕ್ ಯು ಆದ್ಯ ಆ್ಯಂಡ್ ಸ್ವರ್ಣ. ಸೊ ನಮ್ಮ ಕಿಶನ್ ಕೆ ಶೆಟ್ಟಿ ಫ್ರಮ್ ಮಾಂಡವಿ ಮೋಟರ್ಸ್ ಎ ಜಿ ಎಮ್ ಆಗಿರುವ ಕಿಶನ್ ಅವರು ವೇದಿಕೆಗೆ ಬಂದು ನಮ್ಮ ಸ್ಪರ್ಧಾಳು ಆದ್ಯ ಮತ್ತು ಸ್ವರ್ಣ, ಯಶೋದೆಯಾಗಿ ಆದ್ಯ, ಕೃಷ್ಣನಾಗಿ ಸ್ವರ್ಣ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ನಮ್ಮ ತೀರ್ಪುಗಾರರ ಗಮನಕ್ಕೆ ಆಗ ಕಂಟೆಸ್ಟೆಂಟ್ ನಂಬರ್ 9 ಬಾಕಿಯಾಗಿದ್ದರು. ಸೊ ಮುಂದಿನ ಸ್ಪರ್ಧೆ ಕ್ಷಮಾ ರೈ ಆ್ಯಂಡ್ ಐರಾ ರೈ. ಪೋಯಿ ಬಕ್ಕ ಅಪ್ಪೆ ಯಶೋದಗು ಕೃಷ್ಣನ ಮಸ್ತ್ ಎನ್ನುಂಡು. ಆ ಪೊರ್ತುಗು ಬಾಲ್ಯದ ರೂಪುಡು ಕೃಷ್ಣೆ ಬತ್ತದು ಅಪ್ಪೆ ಯಶೋದನ ಒಟ್ಟಿಗೆ ಗೊಬ್ಬುನ ಒಂಜಿ ಪೊರ್ಲುದ ದೃಶ್ಯ ಇತ್ತೆ ನಿಕ್ಲೆನ ಎದುರುಡು. आजा सांझ हुई, मुझे तेरी फिक्र धुंधला गई, देख मेरी नजर आ जाना। अम्मा नटखट जमुना के तट पर कुछ तो चुराए हाय मैया, दिल चुराए नींद चुराए चैन चुराए हाय मैया। कैसे मैं जाऊं घर अपने सब लाज शर्म में छोड़ी रे, कैसे कहूँ किस नटखट ने किया माखन चोरी रे। मैया यशोदा मोरी गगरी से जमुना के दिल पर माखन हा कोई, ये माखन चुरा ले गया। मोरी माह मोड़ी खटरे, पर्दे को जोड़ी खटरे, मोरी गगरी फूटी खटरे, मैं बोझ से छोटी मोरी थामे कलाई उसकी डरे ले गया। हो मैया यशोदा सच कहता हूँ मैं, जमुना के पुल पर माखन की गगरी से माखन बचा। ಥ್ಯಾಂಕ್ ಯು ಕ್ಷಮಾ ರೈ ಮತ್ತು ಐರಾ ರೈ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಸನೀಶಾ ಫ್ರಮ್ ಮಾಂಡವಿ ಮೋಟರ್ಸ್ ಹರೇ ಕೃಷ್ಣ ಸ್ಪರ್ಧೆಯ ಪರವಾಗಿ ವೇದಿಕೆಗೆ ಬತ್ತದೊಂದು ಮೆಡಲ್ ಪಾರ್ದು ಸರ್ಟಿಫಿಕೇಟ್ ಕೊಡ್ದು ಅಕ್ಲೆಗೆ ಗೌರವ ಸಂದಾಯ ಮಲ್ಪಡ್ಬಂದು ನಮಗೆ ಏನೋದಿಲ್ಲ. ಸೊ ನಮ್ಮ ಮಾತ ಯಶೋದ ಬಕ್ಕ ಕಿರ್ಸನ್ ಅಕ್ಲೆಗೆ ಪ್ರತಿ ಪರ್ಫಾರ್ಮೆನ್ಸ್ ಆಯಿ ಬಕ್ಕ ಒಂಜಿ ತಾಟಿ ತಿಕ್ಕಣ ಮಸ್ತ್ ಖುಷಿ ಆಪುಂಡು. ದಯ ಪಂಡ ಅಕ್ಲ ಪರ್ಫಾರ್ಮೆನ್ಸ್ಗೆ ನಿಖಲು ಕೊರ್ಪಿನ ಮಲ್ಲ ಸರ್ಟಿಫಿಕೇಟ್ ದಾದ ಪಂಡ ಅವು ನಿಖಲ ತಾಟಿದ ಸರ್ಟಿಫಿಕೇಟ್ ಅಂಚನೆ ಏನಿತ್ತ ಯಶೋದ ಬಕ್ಕ ಕೃಷ್ಣದ ಮಾತ ಫೋಟೋಸ್ ನಮ್ಮ ಮಾಂಡವಿ ಮೋಟರ್ಸ್ ಮೊಕ್ಲೆನ ಇನ್ಸ್ಟಾಗ್ರಾಮ್ ಪೇಜ್ ಅಪ್ಲೋಡ್ ಆಪುಂಡು. ಸೊ ನಿಕ್ಲೆಗೆ ಫೋಟೋ ಬೋರ್ಡ್ ಬಂದಾಂಡ ನಿಖಲು ಚೆಕ್ ಮಲ್ಪೊಲಿ ಮಾಂಡವಿ ಮೋಟರ್ಸ್ ಮೊಕ್ಲೆನ ಇನ್ಸ್ಟಾಗ್ರಾಮ್ ಪೇಜ್. ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ.
ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಧನ್ಯವಾದಗಳು ಅಶ್ವಿನಿ, ಪ್ರವೀಣ್ ಹಾಗೆಯೇ ಪ್ರಣವಿ ಭಾರದ್ವಾಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆ್ಯಂಡ್ ಕಾರ್ಯಕ್ರಮದ ವೇದಿಕೆಗೆ ಕಿಶನ್ ಕೆ ಶೆಟ್ಟಿ, ಮಾಂಡವಿ ಮೋಟರ್ಸ್ ಇದರ ಎಜಿಎಂ ವೇದಿಕೆಗೆ ಆಗಮಿಸಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ಸೇರಿರುವ ಜನರ ಗಮನಕ್ಕೆ, ಆರಂಭದಲ್ಲಿ ನಾವು ಯಶೋದೆ ಮಗುವಿನ ತಾಯಿಯೇ ಹಾಕಬೇಕು ಅನ್ನುವಂಥ ಒಂದು ರೂಲ್ಸನ್ನು ಮಾಡಿದೆವು. ಆದರೆ ತುಂಬ ಒಪಿನಿಯನ್ ಬಂತು, ಅವು ಅಮ್ಮಗೆ ಮಾತ್ರ ಬೇತಕ್ಲೆಗಳ ಚಾನ್ಸ್ ಕೊರಡು ಬಂದದ್ದು. ಸೊ ಆಂಟಿ ಅಥವಾ ತಂಗಿ, ಅಕ್ಕ, ಮಗುವಿದ್ದು ಚಿಕ್ಕಮ್ಮ, ದೊಡ್ಡಮ್ಮ ಅಥವಾ ಇಲ್ಲಿ ಯಾರು ಸಹ ಹಾಕ್ಬೋದಂತ ಒಂದು ಒಪಿನಿಯನ್ ಬಂದ ಕಾರಣ ಇವತ್ತು ಎಲ್ರಿಗೂ ಅವಕಾಶ ಇದೆ. ಮಗುವಿದ್ದು ತಾಯಿ ಮಾತ್ರ ಯಶೋದೆ ಮಾಡ್ಬೋದು ಅಥವಾ ಬೇರೆಯವರು ಕೂಡ ಹಾಕ್ಬೋದು ಅನ್ನುವಂಥ ಒಂದು ನಿಯಮಾವಳಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ. ಸೊ ಇದೀಗ ನಮ್ಮ ಸ್ಪರ್ಧಾಳು ಸಂಖ್ಯೆ 15. तनिक अपने लल्ला का मुखड़ा तो दिखा. कितना सुंदर बालक है. यशोदा का नंद लाला ब्रिज का उजाला है, मेरे लाल से तो सारा जग झिलमिलाए. जू 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 जू. यशोदा का नंद लाला ब्रिज का उजाला है, मेरे लाल से तो सारा जग झिलमिलाए. विषमकार कण्णन् विषमकार कण्णन् பொல்லாத விஷமக்கார கண்ணன், பொல்லாத விஷமக்கார கண்ணன், விஷமக்கார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாழி குரலிலை செய்யும் நந்த கோபால கிருஷ்ணன். விஷமக்கார கண்ணன், விஷமக்கார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாழி குரலிலை செய்யும் நந்த கோபால கிருஷ்ணன். விஷமக்கார கண்ணன். ಥ್ಯಾಂಕ್ ಯು ಖುಷಿ ಆ್ಯಂಡ್ ಶೌರ್ಯ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಕಲಾವಿದರಾಗಿರುವಂತಹ ಮುರಳೀಧರ್ ಬೀಜ್ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಮಾಂಡವಿ ಮೋಟರ್ಸ್ ಇವರು ಪ್ರಸ್ತುತಪಡಿಸ್ತಾ ಇರುವಂತಹ ಹರೇ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಯಶೋಧ ಮತ್ತು ಕೃಷ್ಣ ಇವರಿಗೆ ಒಂದು ಮೆಡಲ್ನ ಜೊತೆಗೆ ಸರ್ಟಿಫಿಕೇಟ್ನ ಗೌರವವನ್ನು ನೀಡ್ತಾ ಇದ್ದಾರೆ ಕಲಾವಿದರಾಗಿರುವಂತಹ ಶ್ರೀಯುತ ಮುರಳೀಧರ್ ಬೀಜೆ. ಅಮೃತ ನಾಯಕ್, ವೃತ್ತಿ ಕಾಮತ್. ಸೊ ಮತ್ತೊಮ್ಮೆ ನಾವು ನಮ್ಮ ಎಲ್ಲ ಸ್ಪರ್ಧಾಳುಗಳ ಹತ್ರ ವಿನಮ್ರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಸೊ ನೀವು ಮೊದಲೇ ಅಲ್ಲಿ ಸೌಂಡ್ ಸಿಸ್ಟಮ್ ಹತ್ರ ಹೋಗಿ ಮ್ಯೂಸಿಕ್ ರೆಡಿ ಮಾಡಿ, ಯಾಕಂದರೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ, ಇಲ್ಲದ್ರೆ ತುಂಬ ಲೇಟ್ ಆಗುತ್ತೆ. ಸೊ ನೀವು ಮೊದಲೇ ಹೋಗಿ ಅಲ್ಲಿ ಕೊಟ್ಟು ನಿಮ್ಮ ಐಫೋನ್ ಇರ್ಬೋದು ಅಥವಾ ಯಾವುದೇ ಫೋನ್ ಇರ್ಬೋದು, ನಿಮ್ಮ ಮ್ಯೂಸಿಕ್ ಕನೆಕ್ಟ್ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡು ಮೊದಲೇ ತಯಾರಾಗಿರಬೇಕಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ರೈಟ್ ನೌ ಕಂಟೆಸ್ಟೆಂಟ್ ನಂಬರ್ 17 ಅಮೃತ ನಾಯಕ್, ವೃತ್ತಿ ಕಾಮತ್ ಆನ್ ಸ್ಟೇಜ್. ಮುತ್ತುಗಾರೆ
ಧನ್ಯವಾದಗಳು. ಅಮೃತ ನಾಯಕ್ ಮತ್ತು ವೃತ್ತಿ ಕಾಮತಿಯವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸನೀಶಾ ಫ್ರಮ್ ಮಾಂಡೋವಿ ಮೋಟರ್ಸ್ ಟೀಮ್ ವೇದಿಕೆಗೆ ಆಗಮಿಸಿ ಸರ್ಟಿಫಿಕೇಟ್ ಮತ್ತು ಮೆಡಲ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಕಂಟೆಸ್ಟೆಂಟ್ ನಂಬರ್ 18 ನಸೀಹಾ ಫ್ರಮ್ ಪುತ್ತೂರ್ ಆ್ಯಂಡ್ ಇವಾ. Okay, small changes. Contestant number 16, Chaitra Rao, Ihani Rao. Charita Rao and Ihani Rao on stage. ಜಗದೋಧಾರನಾ ಆಡಿಸಿದಳೆ ಶೋಧ ಜಗದೋಧಾರನಾ ಯಶೋದ ರಿಮ ಪಾ 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 ಪಮ ಪಮ ಮ ಪಾ 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 ಪಮ ಪನಿ ನಿ ಪಾ ಪಮ ಪನಿ ನಿ ಪಾ ಸಾ ನಿ ದ ನಿ ಪಾ ನಿ ಸ ನಿ ದ ನಿ ಪಾ ಪಮ ಪನಿ ನಿ ಪಮ ಪನಿ ಪಮ ಪನಿ ಪಮ ಪನಿ ಪಮ ಪಗ ಪನಿ ಸರಿ ಗ ನಿ ಪಗ ರಿಮ ಪನಿ ಸರಿ ಗ ನಿ ಪಗ ಜಗದೋಧಾರನ ಮಗನೆಂದು ತಿಳಿಯುತ್ತ ಜಗದೋ ಉದ್ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ. ಧನ್ಯವಾದಗಳು ಚರಿತಾ ರಾವ್ ಹಾಗೆಯೇ ಇಹಾನಿ ರಾವ್ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಮಾಂಡೋವಿ ಟೀಮ್ ಪರವಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವ ಡೆನ್ಸಿಲ್ ಪಿಂಟು ವೇದಿಕೆಗೆ ಬಂದು ನಮ್ಮ ಸ್ಪರ್ಧಾಳುಗಳಿಗೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಹುಶಃ ಹರೇ ಕೃಷ್ಣ ಸ್ಪರ್ಧೆಯ ಕೃಷ್ಣ ಶ್ರೀಹರಿ ನಮೋ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ. ನಸೀಹಾ ಫ್ರಮ್ ಪುತ್ತೂರ್ ಆ್ಯಂಡ್ ಇವಾ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ನಾವು ಐ ರಿಕ್ವೆಸ್ಟ್ ಉಲ್ಲಾಸ್ ಫೆರ್ನಾಂಡಿಸ್ ಉಲ್ಲು ಬಾಯ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇದರ ಉಲ್ಲಾಸ್ ಫೆರ್ನಾಂಡಿಸ್ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಸ್ಪರ್ಧಾಳುವರಿಗೆ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ನಸೀಹಾ ಫ್ರಮ್ ಪುತ್ತೂರ್ ಮತ್ತು ಇವಾ ಇವರಿಗೆ ನಾವು ಮತ್ತೊಮ್ಮೆ ಮಾಂಡವಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸ್ತಾ ಇರುವಂತಹ ಹರೇ ಕೃಷ್ಣ ಸ್ಪರ್ಧೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
And next contestant number 19, Suraksha P. Acharya, Pransh P. Acharya. ಜಗದೋದ್ಧಾರನಾ ಆಡಿಸಿದಳೆ ಶೋದೆ ಜಗದೋದ್ಧಾರನಾ ಆಡಿಸಿದಳೆ ಶೋದೆ ಜಗದೋದ್ಧಾರನಾ ಜಗದೋದ್ಧಾರನಾ ಮಗನೆಂದು ತಿಳಿಯುತ್ತ ಜಗದೋದ್ಧಾರನಾ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಜಗದೋದ್ಧಾರನಾ ಆಡಿಸಿದಳೆ ಶೋದೆ ಜಗದೋದ್ಧಾರನಾ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಜಗದೋ. Thank you, Suraksha P. Acharya as Yashode and Pransh P. Acharya as Krishna. ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಸೊ ನಮ್ಮ ಯಶೋಧ ಮತ್ತು ಕೃಷ್ಣ ಇಬ್ಬರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಆ್ಯಂಡ್ ಇವರಿಗೆ ನಮ್ಮ ಹರೇ ಕೃಷ್ಣದ ಒಂದು ಗೌರವವನ್ನು ಸಲ್ಲಿಸೋದಕ್ಕೆ ನಮ್ಮ ಮಂಗಳೂರಿನ MMJ ಪೇಜ್ ಮ್ಯಾಂಗ್ಳೂರ್ ಮೇರಿ ಜಾನ್ ಇದರ ವಾಸಿಮ್ ಬಹುಶಃ ನಮ್ಮ ಮಂಗಳೂರಿನ ಯಾವುದೇ ಈವೆಂಟ್ ಆದರೂ ಕೂಡ ಆ ಎಲ್ಲ ಈವೆಂಟನ್ನು ಕವರೇಜ್ ಮಾಡುವಂಥದ್ದು ನಮ್ಮ ನವರಾತ್ರಿ ಅವಾರ್ಡ್, ಅಷ್ಟಮಿ ಅವಾರ್ಡ್, ಚೌತಿ ಅವಾರ್ಡ್ ಹೈಯೆಸ್ಟ್ ವೀಡಿಯೋಸ್ ಪೋಸ್ಟ್ ಆಪಿನ ವೈಟ್ ಕೆಂಡ ಖಂಡಿತವಾದಲ್ಲ ಅವು ನಮ್ಮ MMJ ಎದುರು ಬರ್ಬುಜರು ಆಂಡ MMJ ಪಿರವದ ಹೀರೋ ಎಂಗಳ ವಾಸಿಮ್ ಬಾಯ್ ಬೈದೇರ್ ಅಂಚದಾರ ವೇದಿಕೆಗೆ ಬರ್ತದೆ. ಎಂಗಳ ಕಂಟೆಸ್ಟೆಂಟ್ ಮಕ್ಕಳಿಗೂ ಒಂಜಿ ಮೆಡಲ್ ಆಯ್ತಾ ಒಟ್ಟಿಗೆ ಸರ್ಟಿಫಿಕೇಟ್ ಗೌರವ ಕೊಡ್ಪಂಡೆ ಅನ್ಕೇನದಲ್ಲಿ. ಅದರ ಜೊತೆಗೆ ನಮ್ಮ ಮ್ಯಾಂಗ್ಳೂರ್ ಮೇರಿ ಜಾನ್ ಅವರಿಗೆ ಒಂದು ಜೋರದ ಚಪ್ಪಾಳೆಯ ಮೂಲಕ ನಾವು ಒಂದನೇ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ಥ್ಯಾಂಕ್ ಯು ಮಿಸ್ಟರ್ ವಾಸಿಮ್, ಇವರಿಗೆ ಕೂಡ ಧನ್ಯವಾದಗಳು. ನಮ್ಮ ಈ ಈವೆಂಟನ್ನು ಕೂಡ ನಿನ್ನೆ ತುಂಬ ಬ್ಯೂಟಿಫುಲ್ ಆಗಿ ಅವರು ಕವರೇಜ್ ಮಾಡಿದ್ದಾರೆ. ಸೊ ಇವತ್ತು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸೊ ಹರೇ ಕೃಷ್ಣ ಟೀಮ್ ಪರವಾಗಿ, ತಂಡದ ಪರವಾಗಿ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ದ ಕಂಟೆಸ್ಟೆಂಟ್ ನಂಬರ್ 20, Samanvi UK and Jiansh V. ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ಬೃಂದಾವನಂದಾವನಂದ ಮುಕುಂದ ಮುಕುಂದ ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ബൃന്ദാവനം താവനം താ വെണ്ണയുണ്ടവായാൽ മണ്ണയുണ്ടവാ പെണ്ണയുണ്ട കാതൽ നോയ്ക്ക് മരുന്നാകവാ മുകുന്ദ മുകുന്ദ കൃഷ്ണ മുകുന്ദ മുകുന്ദ വരന്ദ വരന്ദ ബൃന്ദാവനന്താവനന്ത
ಜಗದೋದ್ಧಾರನ ಆಡಿಸಿದಳೆ ಥ್ಯಾಂಕ್ ಯು ಸಮನ್ವಿ ವಿ ಕೆ ಆ್ಯಂಡ್ ಜಿಯಾನ್ ಶ್ರೀ ವಿ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಐ ರಿಕ್ವೆಸ್ಟ್ ಕಿಶನ್ ಕೆ ಶೆಟ್ಟಿ ಫ್ರಮ್ ಮಾಂಡೋವಿ ಮೋಟರ್ಸ್ ಟೀಮ್ AGM ಮಾಂಡೋವಿ ಮೋಟರ್ಸ್ ಕಿಶನ್ ಕೆ ಶೆಟ್ಟಿ ವೇದಿಕೆಗೆ ಆಗಮಿಸಿ ನಮ್ಮ ಸ್ಪರ್ಧಾಳುಗಳಿಗೆ ಗೌರವಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದಿನ ಸ್ಪರ್ಧಾಳು ಸಂಖ್ಯೆ 21 ಆರಾಧ್ಯ ದೊಡ್ಡಮನಿ ಆದಿತ್ಯ ದೊಡ್ಡಮನಿ. चित्त चोरा यशोदा के बाल नवनीत चोर गोपाल चित्त चोरा यशोदा के बाल नवनीत चोर गोपाल 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 गोवर्धन धर गोपाल 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 गोवर्धन धर गोपाल 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 गोवर्धन धर गोपाल गोपाल ರಿತಿಕಾ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಮೆಡಲ್ ಹಾಗೆಯೇ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗೌರವಿಸೋದಕ್ಕೆ ನಮ್ಮ ಕಂಟೆಸ್ಟೆಂಟ್ ನಂಬರ್ 21 ಆರಾಧ್ಯ ದೊಡ್ಡಮನಿ ಹಾಗೆಯೇ ಆದಿತ್ಯ ದೊಡ್ಡಮನಿ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹರೇ ಕೃಷ್ಣ ಈ ಒಂದು ಸ್ಪರ್ಧೆಯ ಪಾಲು ಪಡೆಯಲಿಕ್ಕೋಸ್ಕರ ಬೊಕ್ಕರ ಸುಲ್ಮೆಚಂದ ಮಲ್ತಂದು ನೆಕ್ಸ್ಟ್ ದ ಸ್ಪರ್ಧಾಳು ಸಂಖ್ಯೆ 22 ಜ್ಯೋತಿ ಕೆ ಬೊಕ್ಕ ಯುವ SB contestant number 22 Jyoti K and Yuva SB on stage. ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ಸುಗುಣಾಂತರಂಗನ
ಥ್ಯಾಂಕ್ ಯು. ಯಶೋದೆಯಾಗಿ ಜ್ಯೋತಿ, ಹಾಗೇನೆ ಕ್ರಿಸ್ತನಾಗಿ ಯುವ, ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾಂಡವಿ ಮೋಟರ್ಸ್ ಇದರ ಸೇಲ್ಸ್ ಮ್ಯಾನೇಜರ್ ಆಗಿರುವ ಸುಜಿತ್ ಕೆ ವೇದಿಕೆಗೆ ಬಂದು ನಮ್ಮ ಹರೇ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಯಶೋದೆ ಮತ್ತು ಕೃಷ್ಣ ಇವರನ್ನ ಗೌರವಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೊ ಈಗ ನಾವು 23ನೇ ಸ್ಪರ್ಧಾಳು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು 29 ಮಾತ್ರ ಇದೆ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹೋಗಬೇಡಿ, ಯಾಕಂದರೆ ಇದು ಕಾಂಪಿಟಿಷನ್ ಆದಮೇಲೆ ಇಮಿಡಿಯೇಟ್ ವಿದಿನ್ 5 ಮಿನಿಟ್ಸಲ್ಲಿ ನಾವು ರಿಸಲ್ಟ್ ಅನೌನ್ಸ್ ಮಾಡಿ ಬಹುಮಾನವನ್ನು ವಿತರಿಸ್ತೇವೆ. ಹಾಗಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಯಶೋದೆ ಮತ್ತು ಕ್ರಿಸ್ತಂದಿರು, ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಬಹುಮಾನ ವಿತರಣೆ ಆಗುವ ತನಕ ತಾವೆಲ್ಲರೂ ಕೂಡ ಜೊತೆಯಾಗಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ, ರೈಟ್ ನಾವು ಕಂಟೆಸ್ಟೆಂಟ್ ನಂಬರ್ 23 ಭವ್ಯ ಆ್ಯಂಡ್ ಸನೈ. ದೇವಕಿ ಕಂದ ಮುಕುಂದ ಕೃಷ್ಣ, ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ ಕೃಷ್ಣ, ದೇವಕಿ ಕಂದ ಮುಕುಂದ. ಬೆಣ್ಣೆ ಕದ್ದ ಮೊಸರಿಲ್ಲ ಮೆತ್ತ, ಪಾಲ್ ಬೆಣ್ಣೆ ಕದ್ದ ಮೊಸರಿಲ್ಲ ಮೆತ್ತ, ತಾಯಿಗೆ ಬಾಯಲ್ಲಿ ಜಗವ ತೋರಿದ, ತಾಯಿಗೆ ಬಾಯಲ್ಲಿ ಜಗವ ತೋರಿದ. ಜಗತೋದ್ಧಾರನ ಜಗತೋದ್ಧಾರನ ಆಡಿಸಿದಳೆ ಶೋದೆ, ಜಗತೋದ್ಧಾರನ ಆಡಿಸಿದಳೆ ಶೋ. ಥ್ಯಾಂಕ್ ಯು. ಭವ್ಯ ಆ್ಯಂಡ್ ಸನೈ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಹರೇ ಕೃಷ್ಣ ತಂಡದ ಪರವಾಗಿ ಸಿಂಚನ ವೇದಿಕೆಗೆ ಬಂದು ಮೆಡಲ್ ಹಾಗೆಯೇ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. Next contestant number 24, Kushali and Dhriti S. Salian. ಆಡಿಸಿದಳೆ ಶೋಧ ಜಗದೋದ್ಧಾರನ, ಆಡಿಸಿದಳೆ ಶೋಧ ಜಗದೋದ್ಧಾರನ, ಆಡಿಸಿದಳೆ ಶೋಧ ಜಗದೋದ್ಧಾರನ.
ಯಶೋದೆ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋಧ ಜಗದೋದ್ಧಾರನ ಆಡಿಸಿದಳೆ ಶೋಧ ಯಶೋಧ. ಧನ್ಯವಾದಗಳು ಕುಶಾಲಿ ಮತ್ತು ಧೃತಿ ಎಸ್ ಸಾಲಿಯಾನ್ ಇವರಿಗೆ. ಇದೀಗ ನಮ್ಮ ಹರೇ ಕೃಷ್ಣ ತನದ ಪರವಾಗಿ ಮಂಗಳ ಆ್ಯಂಡ್ ವೈಶಾಲಿ ವೇದಿಕೆಗೆ ಬಂದು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕುಶಾಲಿ ಆ್ಯಂಡ್ ಧೃತಿ ಎಸ್ ಸಾಲಿಯಾನ್ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಹರೇ ಕೃಷ್ಣ ಟೀಮ್ ಪರವಾಗಿ ಗೋವಿಂದ ಬೋಲೋ ಹರಿ ಗೋಪಾಲ ಬೋಲೋ ಗೋವಿಂದ ಬೋಲೋ ಹರಿ ಗೋಪಾಲ ಬೋಲೋ ಗೋವಿಂದ ಬೋಲೋ ಗೋಪಾಲ ಬೋಲೋ. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 25 ಸಂಧ್ಯಾ ಎನ್ ಶೇಟ್, ಸ್ಕಂದ ಎನ್ ಶೇಟ್ ಆನ್ ಸ್ಟೇಜ್. राधे श्याम 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 सीता राम 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 सीता राम 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 राधे श्याम 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 राधे श्याम 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 सीता राम राम राम. यशोदा का नंद लाला ब्रिज का उजाला है मेरे लाल से तो सारा जग झिलमिलाए. जू 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 जू. यशोदा का नंद लाला ब्रिज का उजाला है मेरे लाल से तो सारा जग झिलमिलाए. रात ठंडी ठंडी हवा गाके सुलाए भोर गुलाबी पलके चूम के जगाए. यशोदा का नंद लाला ब्रिज का उजाला है मेरे लाल से तो सारा जग झिलमिलाए. जू 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 जू. ಥ್ಯಾಂಕ್ ಯು ಸಂಧ್ಯಾ ಎನ್ ಶೇಟ್ ಆ್ಯಂಡ್ ಸ್ಕಂದ ಎನ್ ಶೇಟ್ ಇವರಿಗೆ. ಹಾಗೆಯೇ ನಮ್ಮ ಹರೇ ಕೃಷ್ಣ ತಂಡದ ಪರವಾಗಿ ಗೀತಾ ಆ್ಯಂಡ್ ಲತಾ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಗೋವಿಂದ ಬೋಲೋ ಹರಿ ಗೋಪಾಲ ಬೋಲೋ ಗೋವಿಂದ ಬೋಲೋ ಹರಿ ಗೋಪಾಲ ಬೋಲೋ ಗೋವಿಂದ ಬೋಲೋ ಗೋಪಾಲ ಬೋಲೋ ರಾಧಾ ರಮಣ ಹರಿ ಗೋಪಾಲ ಬೋಲೋ ರಾಧಾ ರಮಣ ಹರಿ ಗೋಪಾಲ ಬೋಲೋ ರಾಧಾ ರಮಣ ಹರಿ ಗೋಪಾಲ ಬೋಲೋ ರಾಧಾ ರಮಣ ಹರಿ. ಕಂಟೆಸ್ಟೆಂಟ್ ನಂಬರ್ 27 ಸರಿ 26 ಇಲ್ಲ 27 ಶಿರಬಾಗಿಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ
ಚಕ್ರಧಾರಿಗೆ ಶಿರವಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಲಾಲಿ. ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ಸಫಿಯಾ ಮ್ಯಾಮ್ ಫ್ರಮ್ ತನಿಷಾಸ್ ಗ್ಯಾಲರಿ ವೇದಿಕೆಗೆ ಬಂದು ನಮ್ಮ ಹರೇ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕೋಮಲ್ ವಿ ಲಾತೂರ್ ಹಾಗೆಯೇ ಆರವ್ ಅವರಿಗೆ ನಮ್ಮ ಹರೇ ಕೃಷ್ಣ ಸ್ಪರ್ಧೆಯ ಮೆಡಲ್ ಹಾಗೆಯೇ ಒಂದು ಸರ್ಟಿಫಿಕೇಟ್ನ ಗೌರವವನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಸೊ ಕೊನೆಯ 2 ಸ್ಪರ್ಧಾಳುಗಳು ಮಾತ್ರ ಬಾಕಿ ಉಳಿದಿದ್ದಾರೆ. ಆ ನಂತರ ನಾವು ಈ ಒಂದು ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ಕೂಡ ನೆರವೇರಿಸಬೇಕಿದ್ದೇವೆ. ಅಂಚಾದ ಈ ಒಂದು ಸ್ಪರ್ಧೆಯ ಭಾಗವಹಿಸಿನ ಮಾತ ಯಶೋದೆ ಬೊಕ್ಕ ಕೃಷ್ಣ ನಿಖುಲ್ ಮಾತ ಮೂಲ ಇತ್ತದು ಪ್ರೈಸ್ ದತ್ತೊಂದು ಬೋರ್ಡ್ ಬಂದು ರಿಕ್ವೆಸ್ಟ್ ಮಲ್ತದ್ದು. ನೆಕ್ಸ್ಟ್ ಕಂಟೆಸ್ಟೆಂಟ್ ನಂಬರ್ 28 ಐಶಾನಿ ಡಿ ಅತ್ತಾವರ್ ಆಸ್ ಕೃಷ್ಣ ಅಂಡ್ ಅಕ್ಷತಾ ಕೆ ಆಸ್ ಯಶೋದೆ. क्या कर रहा है बेटा? ओह कृष्णा, तू तो संसार का सबसे प्यारा चोर है. ಐಶಾನಿ ಡಿ ಅತ್ತಾವರ್ ಹಾಗೆಯೇ ಅಕ್ಷತಾ ಕೆ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಶೋಧ ಮತ್ತು ಕೃಷ್ಣ ಇವರಿಗೆ ಶೈಲಾ ಅಂಡ್ ದೀಪಿಕಾ ಕಾರ್ಯಕ್ರಮದ ವೇದಿಕೆಗೆ ಬಂದು ನಮ್ಮ ಹರೇ ಕೃಷ್ಣ ಸ್ಪರ್ಧೆಯ ಪರವಾಗಿ ಒಂದು ಮೆಡಲ್ ಅದರ ಜೊತೆಗೆ ಸರ್ಟಿಫಿಕೇಟ್ನ ಗೌರವವನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಆಯ್ತು, ಒಟ್ಟಿಗೆ ನಿಖಿಲ ತಾಟಿಲ ಒಂದು ಬತ್ತಂದ ನಮ್ಮ ಯಶೋದೆ ಬಗ್ಗೆ ಕೃಷ್ಣಗೆ ಭಾರಿ ಖುಷಿ ಆಗ್ಬಿಡು ದೇವಂಡ ಸರ್ಟಿಫಿಕೇಟ್ ಮೆಡಲ್ ಇರಲಿಲ್ಲ ಮಲ್ಲ ನಿಖಿಲ ತಾಟಿ ಅಂಚಾದ ಬೊಕ್ಕರ ಬಾರಿ ಪೊರ್ಲದ ಸ್ಪರ್ಧೆಯನ್ನು ಕೊರ್ನಂಚಿನ ಅಕ್ಷತಾ ಕೆ ಅಂಡ್ ಐಶಾನಿ ಡಿ ಅತ್ತಾವರ ಮಕ್ಕಳಿಗೆ ನಮ್ಮ ಮಾಂಡವಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಒಂದಿಪ್ಪನ ಹರೇ ಕೃಷ್ಣ ಸ್ಪರ್ಧೆದ ಪರವಾದ ಸೊಲ್ಮೆ ಸಂದಾಯ ಮತ್ತೊಂದಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಲಾಸ್ಟ್ ಕಂಟೆಸ್ಟೆಂಟ್ ಫಾರ್ ಯಶೋಧ ಕೃಷ್ಣ ದೀಪ್ತಿ ಅಂಡ್ ಜಿಯಾನ್ಶಿ ದಿವಾಕರ್ ಆನ್ ಸ್ಟೇಜ್. ಕಂಟೆಸ್ಟೆಂಟ್ ನಂಬರ್ 29. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀಹರಿ
ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಅಕಳಂಕ ಚರಿತ ಧನ್ಯವಾದಗಳು. ರಜತ್ ದಯವಿಟ್ಟು ವೇದಿಕೆ ಬರಬೇಕು. ಇಷ್ಟು ಹೊತ್ತು ಈ ಎಲ್ಲ ಸ್ಪರ್ಧೆಗಳು ನಡಿಬೇಕಿದ್ರೆ ಹಿಂದುಗಡೆ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ನಮಗೆ ಎಲ್ಲ ಸಾಂಗ್ಸ್ಗಳನ್ನು ಕ್ಲಬ್ನ ಸಮಯದಲ್ಲಿ ಪ್ಲೇ ಮಾಡ್ತಾ ಇದ್ದ ರಜತ್ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ 29ನೆಯ ಸ್ಪರ್ಧಾಳು ದೀಪ್ತಿ ಹಾಗೆಯೇ ಜಿಯಾನ್ಶಿ ದಿವಾಕರ್ ಇವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಯಶೋದೆ ಮತ್ತು ಕೃಷ್ಣ ಜೊತೆಯಾಗಿ ಒಂದ್ಸಲ ವೇದಿಕೆಗೆ ಬಂದರೆ ಒಂದು ಗ್ರೂಪ್ ಫೋಟೋ ತೆಗಿಬೋದು. ಸೊ ನಮ್ಮ 29 ಜನ ಯಶೋದೆ ಮತ್ತು ಕೃಷ್ಣಂದಿರು ಎಲ್ಲಿದ್ದಾರೆ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. ವಿದ್ಯೆಗೆ ಗುರುವಿನ ಆಸರೆ, ಬೆಳಕಿಗೆ ಸೂರ್ಯನ ಆಸರೆ, ನೆರಳಿಗೆ ಮರದ ಆಸರೆ. ವಿದ್ಯೆಗೆ ಗುರುವಿನ ಆಸರೆ, ಬೆಳಕಿಗೆ ಸೂರ್ಯನ ಆಸರೆ, ನೆರಳಿಗೆ ಮರದ ಆಸರೆ, ಆದರೆ ಮಗುವಿಗೆ ಯಾವಾಗಲೂ ತಾಯಿಯ ಆಸರೆ. ಅಂಚಾದ ಜೋಕುಲ್ನ ಸೇಫೆಸ್ಟ್ ಜಾಗ ಓವೊಂದು ಕೇಂಡ, ಮಕ್ಕಳದ್ದು ಸೇಫೆಸ್ಟ್ ಜಾಗ ಯಾವುದು ಅಂತ ಕೇಳಿದ್ರೆ ಅಪ್ಪನ ಹೆಗಲು ಮತ್ತೆ ಅಮ್ಮನ ಮಡಿಲು ಅಂತ ನಾವು ಹೇಳ್ತೇವೆ. ಹಾಗಾಗಿ ಅಲ್ಲಿ ಆ ಮಕ್ಕಳು ಭದ್ರವಾಗಿದ್ದಾರೆ. ಅಂಚಾದ ಯಾನು ಒಂಜೆ ಪಾತಿರೋಡಕ್ಲೆಗೆ ತಾಟಿಗೆ ಏನೋಡು ಬಂದಾಂಡ ತಿನ್ಪಿನ ಒನ್ಪಿನ ಜೋಕಲೆ ಮರ್ಲು ಪಿರಿ ಪಿರಿ ಪಾತಿರುನ ಪ್ರಾಯದ ಮರ್ಲು ಜವನಾದಿಗಡ ರೂಪದ ಮರ್ಲು ದುಡ್ಡು ಕಾಸ್ತ ಮಾಮಲ್ಲ ಮರ್ಲು ಆಂಡ ಎಂಕ್ಲೆಗೆ ಮೈಕ ಪತಿ ಬೊಕ್ಕ ಒಂಜೆ ಮರ್ಲು ತಾಟಿಗೆ ಮರ್ಲು ಆಂಡ ಈ ತಾಟಿ ಎಂಕೋಸ್ಕರತ್ ಎಂಗ್ಲ ಮಾತ ಬೊರ್ಲುದ ಯಶೋದೆ ಬೊಕ್ಕ ಕೃಷ್ಣಗೋಸ್ಕರ ಮೇಕೆಗನ ಚಹೋಂಗ ರೋಶ್ನಿ ಚಾನ್ಸ್ ಹೊತ್ತಿಗೆ ಸಿತಾರೋನ್ ಸೆ ನಹಿ, ರೋಶ್ನಿ ಚಾನ್ಸ್ ಹೊತ್ತಿಗೆ ಸಿತಾರೋನ್ ಸೆ ನಹಿ, ಪ್ಯಾರ್ ಏಕ್ ಸೆ ಹೊತ್ತಿಗೆ ಹಜಾರೋನ್ ಸೆ ನಹಿ. ಪ್ರತಿ ಒಂಜಿ ಅಮ್ಮನಕ್ಲೆಗ್ಲ ಆಕಲ ಬಾಲ್ಯದ ಮಿತ್ತು ಮೋಕೆ ಪುಣಂಚದ ಆ ಬಾಲೆಗ್ ಆಕಲೊಂಜಿ ವೇಷ ಪಾಡ್ದು ಐಕೋಸ್ಕರ ಒಂಜಿ ಇಡೀ ದಿನ ಟೈಮ್ ಕೊಡ್ದು ಇಡೆ ಮುಟ್ಟ ಬತ್ತದ ಆಕಲ ಒಂಜಿ ಪ್ರೀಶಿಯಸ್ ಟೈಮ್ನು ನಮ್ಮೊಟ್ಟಿಗೆ ಸ್ಪೆಂಡ್ ಮಲ್ತಿನಗೋಸ್ಕರ ಆನ್ ಬಿಹಾಫ್ ಆಫ್ ಹರೇ ಕೃಷ್ಣ ಟೀಮ್, ಮಾಂಡವಿ ಮೋಟರ್ಸ್ ಆ್ಯಂಡ್ ಹೋಲ್ ಟೀಮ್, ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್ ಫಾರ್ ಬೀಯಿಂಗ್ ಹಿಯರ್. ನಿಮ್ಮ ಬೇರೆ ಬೇರೆ ಕೆಲಸಕ್ಕೆ ಸಿಗುತ್ತೆ, ಆದರೆ 28 ಜನ ಕೂಡ ಹೋಗುವಾಗ ಸರ್ಟಿಫಿಕೇಟ್ ಮೆಡಲ್ನ ಜೊತೆಗೆ ಪ್ರೀತಿಯನ್ನು ಇಟ್ಕೊಂಡು ಮನೆಗೆ ಹೋಗ್ತೀರಾ. ಹಾಗಾಗಿ ನಿಮಗೆ ನಾವು ಮತ್ತೊಮ್ಮೆ ಭಾಗವಹಿಸೋದಕ್ಕಾಗಿ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತಾ ವಿದಿನ್ 5 minutes ವಿ ಆರ್ ಗೋಯಿಂಗ್ ಟು ಅನೌನ್ಸ್ ದ ರಿಸಲ್ಟ್ಸ್. 5 ನಿಮಿಷದ ಒಳಗಾಗಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ನಮ್ಮ ವೇದಿಕೆಗೆ ಮಾಂಡವಿ ಮೋಟರ್ಸ್ನ ದಂಡದಲ್ಲಿ ಅವರು ನಮಗೆ ತೀರ್ಪನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತಿನ ಈ ಒಂದು ಎಲ್ಲ ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ಒಂದೆರಡು ಮಾತಾಡ್ತಾರೆ ಶ್ರೀಯುತ ಪ್ರಕಾಶ್ ಶೆಣೆಯವರು ವೇದಿಕೆಯಲ್ಲಿ. ಎಲ್ಲ ಮಕ್ಕಳಿಗೆ ಮತ್ತು ಹಿರಿಯರಿಗೆ ನಮಸ್ಕಾರ. ಪ್ರೇಕ್ಷಿಲ ಮತ್ತು ನಾನು ಪ್ರಕಾಶ್ ಶೆಣೆ. ನಾನು ಥಿಯೇಟರ್ನಲ್ಲಿ ಮ್ಯೂಸಿಕ್ನಲ್ಲಿ ವರ್ಕ್ ಮಾಡಿದವ. ಅವರು ಡ್ಯಾನ್ಸ್, ಕೊರಿಯೋಗ್ರಫಿ, ಶಾಸ್ತ್ರೀಯ ನೃತ್ಯದಲ್ಲಿ ಅವರು ಪರಿಣತಿಯನ್ನು ಹೊಂದಿದ್ದವರು. ಎಲ್ಲ ಮಕ್ಕಳ ಮತ್ತು ಯಶೋದೆಯರ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್. ನಮಗೆ ಜಡ್ಜ್ಮೆಂಟಿಗೆ ದೊಡ್ಡ ಕನ್ಫ್ಯೂಷನ್. ನಾವು ಆವಾಗ ಮಾತನಾಡೋದು. ಪರ್ಫಾರ್ಮ್ ಮಾಡಿದ ಎಲ್ಲರಿಗೊಂದು ಜೋರು ಚಪ್ಪಾಳೆ, ಎಲ್ಲರಿಗೆ ಸರ್ ಸೂಪರ್. ಈಗ ನಾನು ಒಂದೆರಡು ಪಾಯಿಂಟ್ ಹೇಳ್ತೇನೆ. ಥಿಯೇಟ್ರಿಕಲಿ ನಾವು ಯಾರಿಗೆ ಪ್ರೈಸ್ ಹೋಗ್ತದೆ, ಯಾರಿಗೆ ಪ್ರೈಸ್ ಹೋಗೋದಿಲ್ಲ ಅಂಥೇಳಿ ನೋಡಿ. ನಮ್ಮ ಲೆಕ್ಕದಲ್ಲಿ ಎಲ್ಲ ಮಕ್ಕಳಿಗೆ ಪ್ರೈಸ್ ಕೊಡಬೇಕು. ಅದು ನಮಗೆ ಹಾಗೆ ಅನಿಸಿದೆ. ಅಷ್ಟು ಚೆನ್ನಾಗಿ ಮಕ್ಕಳು ಪರ್ಫಾರ್ಮ್ ಮಾಡಿದ್ದಾರೆ. ಆದರೆ ಅಷ್ಟರಲ್ಲಿ ಅವರೊಂದು ಕೆಲವರು 2 ಮಾನದಂಡಗಳನ್ನು ಜಡ್ಜ್ಮೆಂಟಿಗೆ ನಮಗೆ ವಿಷಯ ಹೇಳಿದ್ದಾರೆ. ಒಂದು ಡ್ರೆಸ್, ಒಂದು ಪರ್ಫಾರ್ಮೆನ್ಸ್, ಇನ್ನೊಂದು ಪ್ರಾಪರ್ಟೀಸ್ ಮತ್ತು ಪ್ರೆಸೆಂಟೇಷನ್. ಇವುಗಳನ್ನೆಲ್ಲ ಆಧರಿಸಿ ನಾನು ಮತ್ತು ಅವರು ಪ್ರಕ್ಷಿಲಾ ಅವರು ಮಾತನಾಡಿ ಅದರ ನಿರ್ಧಾರಕ್ಕೆ ಬಂದಿದ್ದು. ಮೋರ್ ದೆನ್ 50% ಪರ್ಫಾರ್ಮೆನ್ಸ್ಗೆ ಪ್ರೈಸೇ ಕೊಡಬೇಕಂತ ನಮಗೆ ತುಂಬ ಕನ್ಫ್ಯೂಷನ್. ಕೆಲವರಿಗೆ ಸ್ವಲ್ಪ ತಯಾರಿ ಬೇಕು, ಪರವಾಗಿಲ್ಲ. ಇನ್ನೊಂದು ವರ್ಷ ನೀವು ಬರುವಾಗ ಏನು ಮಾಡಬೇಕು, ಈಗ ನೋಡಿ ಪ್ರೈಸ್ ಅವರು ನಿರ್ಧಾರ ಮಾಡಿದವರಿಗೆ ಕೊಡ್ತಾರೆ.
ಸಿಗದವರು ನಿರಾಶೆ ಆಗಲಿಕ್ಕಿಲ್ಲ. ಆರಂಭದಲ್ಲಿ ಹೇಳ್ತಾರೆ ಇದೊಂದು ದೊಡ್ಡ ಇಂಟರ್ನ್ಯಾಷನಲ್, ಇಲ್ಲಿಂದ ನಾವು ಒಲಿಂಪಿಕ್ಸಿಗೆಲ್ಲ ಹೋಗೋದಿಲ್ಲ. ಮಕ್ಕಳನ್ನು ನಾವೊಂದು ನಮ್ಮ ಕಲ್ಚರ್ ಪ್ರಕಾರ ಈ ಅಷ್ಟಮಿಯ ಸಂಭ್ರಮದಲ್ಲಿ ಸಂಭ್ರಮ ಪಡುವುದು ಮುಖ್ಯ ಉದ್ದೇಶ. ಅದರಲ್ಲಿ ಕೆಲವರು ಮಕ್ಕಳನ್ನು ಒಳ್ಳೆ ಪಳಗಿಸಿದ್ದಾರೆ. ಅಂದರೆ ನೋಡಿ, ಕೆಲವರು ಅಲ್ಲಿ 3 ಥರದ ಮಕ್ಕಳನ್ನು ಗಮನಿಸಿದೆ. ಒಂದು ಸಣ್ಣ ಮಗು, ಅದು ಮಲಗಿದಲ್ಲಿದೆ. ಕೆಲವು ಸ್ವಲ್ಪ ಹೋಗ್ತದೆ, ಅದು ಹೇಳಿದ್ದು ಕೇಳುವುದಿಲ್ಲ. ಕೆಲವು ಹೇಳಿದ್ದು ಕೇಳ್ತದೆ. ಅಂದರೆ 3 ಥರದ ಒಂದು ಕ್ಯಾಟಗರಿ ಮಕ್ಕಳು ನಾವು ನೋಡಿದ್ದೇವೆ. ಪರವಾಗಿಲ್ಲ, ಮಕ್ಕಳು ಏನು ಮಾಡಿದರೂ ನಮಗೆ ಸಂತೋಷವೇ. ಆದರೆ ಕೆಲವರು ಸಾಧ್ಯವಾದಷ್ಟು ಅವರಿಗೆ ಸ್ವಲ್ಪ ಆ್ಯಕ್ಟಿಂಗ್ ಮಾಡಲಿಕ್ಕೆ ಆ ತಾಯಿ ಅಥವಾ ಯಾರು ಯಶೋದೆ ಆಗಿದ್ದಾರ ಅವರಿಗೆ ರೆಸ್ಪಾನ್ಸ್ ಮಾಡಲಿಕ್ಕೆ ನೀವು ಅವರಿಗೆ ಕಲಿಸಿದ್ದೀವಿ. ಇನ್ನೊಂದು ವರ್ಷ ಬರುವಾಗ ಪ್ರೈಸ್ ಸಿಗುವುದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಒಳ್ಳೆ ಕಾಸ್ಟ್ಯೂಮು, ಪ್ರಾಪರ್ಟೀಸ್, ಪ್ರೆಸೆಂಟೇಷನ್, ಹೇಗೆ ನೀವು ಅಭಿನಯ ಮಾಡ್ತೀರಿ, ಒಳ್ಳೆ ಮುಖಭಾವದಲ್ಲಿ ತಂದು. ಎಷ್ಟು ಜನ ಒಳ್ಳೆ ಮುಖಭಾವದಲ್ಲಿ ತಂದು ಯಶೋದೆಯರು ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಕ್ಸಲೆಂಟ್. ಒಂದು ಯಶೋದೆಯರಿಗೆ ಒಂದು ಜೋರು ಚಪ್ಪಾಳೆ, ಎಲ್ಲ ಯಶೋದೆಯರಿಗೆ. ಅದರಲ್ಲಿ ಮೋರ್ ದ್ಯಾನ್ 50% ಎಕ್ಸಲೆಂಟ್. ನಮಗೆ ಅವರಿಗೆ ಕೊಡೋದಾ ಇವ್ರಿಗೆ ಕೊಡೋದು, ಅವರಿಗೆ ಕೊಡೋದಾ ಇವ್ರಿಗೆ ಕೊಡೋದು ಅಂತ ಒಂದು ಕನ್ಫ್ಯೂಷನ್ ಇದೆ. ಹಾಗಾಗಿ ನೀವು ಏನು ಮಾಡಬೇಕು, ನಿಮಗೆ ಅಭಿನಯದ ಬಗ್ಗೆ ಗೊತ್ತಿಲ್ಲದಿದ್ದರೆ, ಅಭಿನಯದ ಬಗ್ಗೆ ಗೊತ್ತಿದ್ದವರು ನಿಮ್ಮ ನೆರೆ ಮನೆಯವರು, ನಿಮ್ಮ ಫ್ಲ್ಯಾಟಿನವರು, ಹತ್ತಿರದವರ ಹತ್ರ ನೀವು ಕೇಳಿ ಸ್ವಲ್ಪ ಅಭಿನಯ, ಒಂದು ಹಾಡಿಗೆ ಮುಖಭಾವ ಹೇಗೆ ಮಾಡಬೇಕು, ಹೇಗೆ ಹೆಜ್ಜೆ ಹಾಕಬೇಕು ಅಂತ ಕೇಳಿಕೊಂಡು ಬನ್ನಿ. ಬರದಿದ್ದರೂ ಏನೋ ಪರವಾಗಿಲ್ಲ, ಪಾರ್ಟಿಸಿಪೇಷನ್ ಮಾಡಿ. ಅಂತೂ ನಾವು ಅವುಗಳ ಆಧಾರವನ್ನು ಇಟ್ಕೊಂಡು ನಾವೊಂದು ಜಡ್ಜ್ ಮಾಡಿದ್ದೇವೆ. ನಾನು ಹೇಳಿದೆಲ್ಲ, 60% ಎಕ್ಸಲೆಂಟ್ ಒಳ್ಳೆ ತಯಾರಿ ಮಾಡಿದ್ದಾರೆ, ಒಳ್ಳೆ ತಯಾರಿ ಮಾಡಿದ್ದಾರೆ. ಕೆಲವರಿಗೆ ಸ್ವಲ್ಪ ತಯಾರಿ ಆಗಬೇಕು, ಗೊತ್ತಿಲ್ಲ. ನೀವು ಬನ್ನಿ, ನಿಮ್ಮ ಮಗುವಿನ ಜೊತೆಗೆ ನೀವು ಕೂಡ ಬೇರೆಯವರ ಪರ್ಫಾರ್ಮೆನ್ಸ್ ನೋಡಿ ಇನ್ನೊಂದು ಸರ್ತಿಗೆ ಬರುವಾಗ ಒಳ್ಳೆ ಸುಧಾರಣೆ ಮಾಡಿಕೊಂಡು ಬನ್ನಿ. ಹಾಗಾಗಿ ನಾನು ಆರ್ಗನೈಸರ್ವರ್ತ ಒಂದು ಹೇಳುವುದು, ನೀವು ನಿಮ್ಮ ಪ್ರೈಜಿನ ಸಂಖ್ಯೆಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಬರುವ ವರ್ಷಕ್ಕೆ. ಆರ್ಗನೈಸರ್ಸ್ ಕಿರಣ್ ನಮಗೆ ಆರ್ಗನೈಸರ್ಸ್ಗೆ ನಮ್ಮ ಒಂದು ಸಜೆಷನ್, ನೀವು ಮಾಡಲೇಬೇಕು ಅಂತಲ್ಲ. ಪರ್ಫಾರ್ಮೆನ್ಸ್ ಕೆಲವುದು ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು 1-2 ಕೊಡಲಿಕ್ಕೆ ಹೇಳಿದ್ರಿ, ಒಂದು 4-5 ಮಂದಿಗೆ ಕೊಡ್ಬೋದು. ಅಷ್ಟು ತನಕ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಷ್ಟು ಒಳ್ಳೆ ಮಾಡಿ ಬಂದಿದ್ದಾರೆ ಅವರು. ಮತ್ತು ಇದ್ದುದರಲ್ಲಿ ನಾವು ಅದನ್ನು 2 ಜನರಿಗೆ ಸಿಲೆಕ್ಟ್ ಮಾಡಿದ್ದೇವೆ. ಹಾಗಾಗಿ ಮುಂದಕ್ಕೆ ನೀವು ಪ್ರೈಸ್ಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಮಾಡಿದರೆ ಪ್ರಿಪೇರ್ ಆಗಿ ಬಂದವರಿಗೆ ಒಂದು ಸಂತೋಷ ಆಗ್ತದೆ. ಇದು ನನ್ನ ಅಭಿಪ್ರಾಯ. ಇಷ್ಟು ಹೇಳ್ತಾ, ನೀವು ಪ್ರೀತಿಯಿಂದ ಇದನ್ನು ಮಕ್ಕಳನ್ನು ಗಮನಿಸಿ ಸಹಕರಿಸಿದ್ದಕ್ಕೆ ಆರ್ಗನೈಸ್ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಕಾಶ್ ಶೆಣೈ ಅವರಿಗೆ ತಮ್ಮ ಅಭಿಪ್ರಾಯಕ್ಕಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ, ಸೊ ಇತ್ತನಿಕಲು ಮಾತ ಕಾತರೊಂದು ಪುನಃ ಪ್ರೈಸ್ ರಿಸಲ್ಟ್ ಅನೌನ್ಸ್ ಮಲ್ಪುನ ಜನ ಬರ್ತು. ಸೊ ಈ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಕಾರ್ಯಕ್ರಮದ ವೇದಿಕೆಗೆ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಸ್ಟೇಜ್ ಮಿಸ್ಟರ್ ಕಿಶನ್ ಶೆಟ್ಟಿ ಫ್ರಮ್ ಮಾಂಡೋವಿ ಟೀಮ್ನ ಎಜೆಮ್ ಆಗಿರುವಂತಹ ಶ್ರೀಯುತ ಕಿಶನ್ ಶೆಟ್ಟಿ ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್, ಮಾಂಡೋವಿ ಟೀಮ್ಗೆ ನಾವು ಈ ಒಂದು ವೇದಿಕೆಯ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೇವಸ್ಥಾನ ಮಂದಿರ ಬೇತೆ ಬೇತೆ ಕಡೆ ಆಪಿನ ಪ್ರೋಗ್ರಾಮ್ಗೆ ಅಲ್ಪದ ಕಮಿಟಿದ ಕುಲಿಪೇರು ಅಂಡ ಇಂಚಿನ ಸಿಟಿ ಸೆಂಟರ್ಡ್ ಆಪಿನ ಒಂದು ಪ್ರೋಗ್ರಾಮ್ಗೆ ಇಡೀ ಪ್ರೋಗ್ರಾಮದ ಸ್ಪಾನ್ಸರ್ಸ್ ಆದ ನಮ್ಮ ಕಕ್ಕಲು ಸಾಕಾರ ಮಲ್ದಿರ ಐಕೋಸ್ಕರ ಎಂಕಲು ಬೊಕ್ಕರ ನಮ್ಮ ಇಡೀ ಮಾಂಡೋವಿ ಟೀಮ್ಗೆ ಎಂಕಲು ಧನ್ಯವಾದ ಪನದುಲ್ಲ. ನಾವು ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಸ್ಟೇಜ್ ಈ ಕಾರ್ಯಕ್ರಮದ ವೇದಿಕೆಗೆ ಶ್ರೀಯುತ ಶೈಲೇಶ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಶೈಲೇಶ್ ಆನ್ ಸ್ಟೇಜ್ ಫ್ರಮ್ ಐ ಸೆಂಟರ್. ಸೊ ಈ ಕಾರ್ಯಕ್ರಮದ ಇನ್ನೋರ್ವ ಪ್ರಾಯೋಜಕರು, ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹ್ಯಾಂಗ್ಯೋ ಐಸ್ ಕ್ರೀಮ್ನ ರಾಕೇಶ್ ಕಾಮತ್ ಅವರು ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ತೀರ್ಪುಗಾರರಾಗಿರುವಂತಹ ಪ್ರಕಾಶ್ ಶೆಣೈ ಹಾಗೆಯೇ ಪ್ರಕ್ಷಿಲಾ ಜೈನ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆ್ಯಂಡ್ ಹರೇ ಕೃಷ್ಣ ಈ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿರುವಂತಹ ಕಿರಣ್ ಶೆಣೈ ಮತ್ತು ಪೂಜಾ ಶೆಣೈ ಅವರನ್ನು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಓಕೆ, ಸೊ ಚಪ್ಪಾಳೆ ಶಬ್ದ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು. ವಿಷಯ ಏನಂತ ಹೇಳಿದರೆ, ನೀವು ಎಷ್ಟು ಸಲ ಚಪ್ಪಾಳೆ ಹೊಡೆದ್ರು ಯಾರಿಗೆ ಸಹ ಲಾಭ ಇಲ್ಲ, ಲಾಭ ಇರೋದು ನಿಮಗೇನೆ. ವಿಷಯ ಏನಂತ ಹೇಳಿದರೆ, ನಾವು ದಿವಸಕ್ಕೆ 300 ಸಲ ಚಪ್ಪಾಳೆ ಹೊಡೆದ್ರೆ ನಾವು ತುಂಬ ಬೆಳ್ಳಗಾಗ್ತೇವೆ ಅಂತ ಹೇಳಿ ಪುತ್ತೂರಿದೊಂದು ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದಾರೆ. ಅಂಚನೆಗಳು ಏತ ತಾಟಿ ಬೊಟ್ಟವರು ಆತ ಬೊಲ್ದಾಪರು ಡಾಕ್ಟರ್ ಏರಂದಿಗೆ ನೋಡ್ಚಿ ಮಾತ್ರ. ಬಟ್ ನಿಕ್ಲಿಗೆ ಮಸ್ತ್ ಲಾಭ ಉಂಟು. ತಾಟಿ ಬೊಟ್ಟಿನ ದಂಚಾದ ತಾಟಿ ನಿಕ್ಲಿಗೋಸ್ಕರ ನಿಕ್ಲೋರ ಬೊಟ್ಲೆ ದಯ ಬಂಡ ಮಾತ್ರೆಗಳ ಖುಷಿ ಆಪಣ ಬಗೋರ.
ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೊಮ್ಮೆ ನಮ್ಮ ಎಲ್ಲ ಪ್ರಾಯೋಜಕರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ನಾನು ಆಗಲೂ ಹೇಳಿದೆ, ನಮ್ಮ ಕಿರಣ್ ಶೆಣೈ ಮತ್ತು ಪೂಜಾ ಶೆಣೈ ಮತ್ತು ಅವರ ಹೋಲ್ ಟೀಮ್ ಹಿಂದ್ಗಡೆ ಒಂದು ತಂಡವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ತುಂಬ ದಿವಸದಿಂದ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ಸೊ ಮುಲ್ಪ ಆವಡು ಪಂಡ ಈವೆಂಟ್ ಅಕಲ ಒಂಜಿ ಶ್ರಮ ಉಂಡು, ಐಕೋಸ್ಕರ ಅಕ್ಲಿಗೆ ಧನ್ಯವಾದ ಪನ್ನೊಂದು. ಇತ್ತ ಕಿರಣ್ ಮಸ್ತ್ ಜನಕ್ಕೆ ಧನ್ಯವಾದ ಪಂಡ್ರೊಂಡಿಗೆ. ಸೊ ಓವರ್ ಟು ಯು ಕಿರಣ್. ಫಸ್ಟ್ ಆಫ್ ಆಲ್ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಪ್ರೀತಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಪ್ರಕಾಶ್ ಶೆಣೈ ಸರ್ ಹೇಳಿದಾಗೆ ಮುಂದಿನ ವರ್ಷದಿಂದ 4-5 ಪ್ರಶಸ್ತಿ ಕೊಡುವಂತಹ ನಿರ್ಧಾರವನ್ನು ಖಂಡಿತವಾಗ್ಲೂ ತಗೊಳ್ತೇವೆ. ನಿನ್ನೆ ಸುಮಾರು 160 ಜನ ಭಾಗವಹಿಸಿದರು. ಇವತ್ತು ಪಾರ್ಕಿಂಗಿಗೆ ಸಮಸ್ಯೆ ಕೂಡ ಆಗಿದೆ. ಹಾಗಾಗಿ ಕೆಲವರೆಲ್ಲ ಪಾರ್ಕಿಂಗಿಗೆ ಜಾಗ ಸಿಗದೆ ಹಾಗೆ ಹೋಗಿದ್ದಾರೆ ಅನ್ನೋ ಫೋನು ಕೂಡ ಬಂತು. ಆದರೂ ಕೂಡ ಈ ಬಾರಿ ಏನಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಇದ್ದರೆ ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಆ್ಯಂಡ್ ಆಗಲೇ ಹೇಳಿದ ಹಾಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಕೂಡ. ಆ್ಯಂಡ್ ಸಾಕಷ್ಟು ಸಿಟಿ ಸೆಂಟರ್ ಮಾಲ್ ನಮಗೆ ತುಂಬ ಸಹಕಾರವನ್ನು ನೀಡಿದೆ. ಈ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಕೊಡಲೇಬೇಕು. ಅದೇ ರೀತಿಯಲ್ಲಿ ನಾವು ಯಾವುದಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಂಡವಿ ಮೋಟರ್ಸ್ ಅವರು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅಂತಲ್ಲ, ಕಳೆದ ವರ್ಷ ನಾವು ಆಟಿ ಕೂಟ ಅಂತ ಮಾಡಿದ್ವಿ. ಸುಮಾರು ಒಂದು 500-600 ಜನಕ್ಕೆ ಊಟದ ವ್ಯವಸ್ಥೆಯನ್ನು, ಆಟಿಯಲ್ಲಿ ತಿನ್ನುವಂತಹ ವ್ಯವಸ್ಥೆಯನ್ನು ಏನೇನು ಇರ್ತದೆ ಅದನ್ನೆಲ್ಲ ಅವರು ಮಾಡಿಕೊಟ್ಟಿದ್ದರು. ನಿರಂತರವಾಗಿ ಅವರ ಸಪೋರ್ಟ್ ನಮ್ಮ ತಂಡಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೂ ಅವರು ತುಂಬ ದೊಡ್ಡ ಸಪೋರ್ಟನ್ನು ಕೊಟ್ಟಿದ್ದಾರೆ. ಇನ್ನು ಐ ಸೆಂಟ್ರಲ್ನಿಂದ ಶೈಲೇಶ್ ಅವರು ಬಂದಿದ್ದಾರೆ. ಅವರು ನಮಗೆ ಬೆಳ್ಳಿಯ ನಾಣ್ಯವನ್ನು ಕೊಟ್ಟಿದ್ದಾರೆ. ವಿನ್ನರ್ಸ್ಗೆ ನಾವು ಬೆಳ್ಳಿಯ ನಾಣ್ಯವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಂಗೆ ಐಸ್ ಕ್ರೀಮ್ ಅವರು ಕೂಡ ನಿರಂತರ ನಮ್ಮ ಜೊತೆ ಇದ್ದಾರೆ. ನಾವೇನೇ ಕಾರ್ಯಕ್ರಮ ಮಾಡಿದ್ರು ಅವರು ಚಪ್ಪಾಳೆ ತಡ್ತಾರೆ, ಬೆನ್ನು ಕೂಡ ತಡ್ತಾರೆ, ಹಾಗೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಸ್ವಲ್ಪ ಹಣವನ್ನು ಕೂಡ ಹಾಕ್ತಾರೆ. ಹಾಗಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಹಾಗಾಗಿ ತುಂಬ ಜನ ನಿರಂತರವಾಗಿ ಸಹಕಾರ. ಇನ್ನು ನೀವೆಲ್ಲರೂ ನೋಡಿದ್ದೀರಾ, ನಿನ್ನೆಯಿಂದ ಇವತ್ತಿನವರೆಗೆ ದೈಜಿ ವರ್ಲ್ಡ್ನ ಚೇತನ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ತುಂಬ ಒಳ್ಳೆಯ ನಿರೂಪಣೆ, ಎಲ್ಲಿ ಕೂಡ ಯಾರಿಗೂ ಒಂದು ಹರ್ಟ್ ಆಗದ ರೀತಿಯಲ್ಲಿ ಚೆನ್ನಾಗಿ ಮಾತಾಡಿಸಿ ಕಳಿಸುವಂತಹ ಒಂದು ನಿರೂಪಕ ಅಂತ ಇದ್ದರೆ ನಮ್ಮ ತುಳುನಾಡಿನಲ್ಲಿ ಅದು ನಮ್ಮ ಚೇತನ್ ಶೆಟ್ಟಿ ಅವರು. ಅವ್ರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಹಾಗಾಗಿ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ರಜತ್ ಅಂತ ಇದ್ದಾರೆ, ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಮ್ಯೂಸಿಕ್ನಲ್ಲಿ ತುಂಬ ಸಹಕಾರ ಕೊಟ್ಟರು. ಹಾಗೆ ಇಲ್ಲೆಲ್ಲ ನಮ್ಮ ಟೀಮ್ ಇದೆ, ಉಲ್ಲಾಸ್ ಅವರಾಗಿರ್ಬೋದು, ಸಿಂಚನ ಅವರ ಫ್ರೆಂಡ್ ಎಲ್ಲ ನಮಗೆ ಮಂಗಳಕ್ಕ ಮತ್ತು ಗೀತಕ್ಕ ಅವರ ಇಡೀ ಟೀಮ್ ಬಂದಿದ್ದಾರೆ. ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಸೌಂಡ್ನಲ್ಲಿ ನಮ್ಮ ಜಾಯ್ ಸೌಂಡ್ಸ್ ಅವರು ವೆಲೆನ್ಷಿಯಾದವರು ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಕ್ಕೆ ಸೌಂಡ್ ಅವರು ಒಪ್ಕೊಳ್ಳೋದೇ ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಇಷ್ಟು ಮ್ಯೂಸಿಕ್ ಪ್ಲೇ ಮಾಡಬೇಕಲ್ಲ ಅಂತ. ಆದರೆ ಎಲ್ಲಿ ಕೂಡ ಅವರು ನನಗೆ ಭಾರವನ್ನು ತೋರಿಸ್ಕೊಡ್ಲಿಲ್ಲ. ಜೋರು ನಿಮಗೆ ತುಂಬ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನೀವು ಪ್ರತಿಯೊಬ್ಬರು ಇಲ್ಲಿ ಯಾರು ನಿಂತ್ಕೊಂಡು ನೋಡಿದ್ದಾರೆ ಈ ಕಾರ್ಯಕ್ರಮವನ್ನು, ಅವ್ರಿಗೂ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ಗಣೇಶಣ್ಣ ನಮ್ಮ ಜೊತೆ ಇದ್ದಾರೆ ವಿಡಿಯೋದಲ್ಲಿ, V4ಗೆ ಕವರೇಜನ್ನು ಅವರು ಮಾಡ್ತಾ ಇದ್ದಾರೆ, ಅವ್ರಿಗೂ ಧನ್ಯವಾದ. ಹಾಗೆ ರವಿ ಅವರು ನಮ್ಮ ಫೋಟೋಗ್ರಾಫರ್, ತುಂಬ ಒಳ್ಳೆಯ ಫೋಟೋಗ್ರಾಫರ್. ನಿನ್ನೆ 2000 ಫೋಟೋಸನ್ನು ಅವರು ತೆಗೆದಿದ್ದಾರೆ. ಇವತ್ತು ಇನ್ನು ಹೋಗಿ ನೋಡಬೇಕು ಮೆಮೊರಿ ಕಾರ್ಡ್ನಲ್ಲಿ ಎಷ್ಟು ಫೋಟೋ ಇದೆ ಅಂತ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ, ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ನೀವು ಮಾತ್ರ ವಿಜೇತರಲ್ಲ, ಪ್ರತಿಯೊಬ್ಬರು ಭಾಗವಹಿಸಿದವರು ಪ್ರತಿಯೊಬ್ಬರು ವಿಜೇತರಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮೋಟರ್ಸ್ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜ್, ರೈಟ್? ಎಸ್. ಸೊ ವಿಡಿಯೋಸ್ ಆ್ಯಂಡ್ ಫೋಟೋಸ್ ನಿಮ್ಮ ಮಕ್ಕಳದ್ದು ಮಾಂಡವಿ ಮೋಟರ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ಸಿಗುತ್ತೆ. ಸೊ ಮತ್ತೊಮ್ಮೆ ನಾನು ನಮ್ಮ ಆರ್ಗನೈಸರ್ಸ್ ಕಿರಣ್ ಶೆಣೈ ಅವರಿಗೆ ಧನ್ಯವಾದಗಳು. ಓಕೆ. ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಗೆ ಶ್ರೀಯುತ ರಾಕೇಶ್ ಕಾಮತ್ ಫ್ರಮ್ ಹ್ಯಾಂಗಿ ಐಸ್ ಕ್ರೀಮ್ ಅವರಿಗೂ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹರೇ ಕೃಷ್ಣ ಈ ಒಂದು ಸ್ಪರ್ಧೆ ಇಲ್ಲಿ ಆಗಬೇಕಿದ್ರೆ ಅದಕ್ಕೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರುವ ಹ್ಯಾಂಗಿ ಐಸ್ ಕ್ರೀಮ್ ರಾಕೇಶ್ ಕಾಮತ್ ಇವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ವರ್ಷ ಬಂಧುಗಳೇ, ನಿನ್ನೆಯ ದಿವಸ ಬೇರೆ ಬೇರೆ ಕಡೆ ಮೊಸರು ಕುಡಿಕೆ ಕಾರ್ಯಕ್ರಮ ಇತ್ತು. ಪೋಪಿನ ಬಂಡಾಂಡ ಜನಕ್ಲೆಗೆ ತೊಕ್ಕೊಟ್ಟೋಗು ಬೋತಲಿ, ಉರುವ ಕೋತಲಿ, ಬೇತೆ ಬೇತೆ ಕಡೆ ಬೋತಲಿ. ಇನ್ನು ರಡ್ಡು ದಿನಲ ಬೇತೆ ಬೇತೆ ಕಡೆ ಕಾರ್ಯಕ್ರಮ ಇತ್ತಂಡಲ್ಲ. ಒಂಜಿ 200 ಜನ ಸಿಟಿ ಸೆಂಟರ್ಗೆ ಬತ್ತದ ಈ ಒಂಜಿ ಸ್ಪರ್ಧೆಡು ಪಾಲು ಪಡೆದಿರು ಬಂದಾಂಡ ಖಂಡಿತವಾಗ್ಲೂ ಅದು ಈ ಕಾರ್ಯಕ್ರಮದ ಯಶಸ್ವಿಗೆ ಮತ್ತು ನೀವು ಕೊಟ್ಟಿರುವಂತಹ ಸಪೋರ್ಟಿಗೆ ಅದು ಸಾಕ್ಷಿ. ಹಾಗಾಗಿ ಹೇಳಲು ಹೋದರೆ ಸಮಯ ಸಾಲದು, ಹೇಳಲು ಹೋದರೆ ಪದಗಳು ಸಾಲದು, ಆದರೆ ನಿಮ್ಮನ್ನು ಅಭಿನಂದಿಸಲು ಕೈ ಚಪ್ಪಾಳೆ ಸಾಲದು. ನಿಕ್ಲೆ ಅವರ ತಾಟಿ ಬಿಡುದು ಧನ್ಯವಾದ ಪನ್ನೊಂದು. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಯಾರಿಗೆ ಪ್ರೈಸ್ ಹೋಗುತ್ತೆ ಅಂತೇಳಿ. ಸೊ ಕೈಂಡ್ಲಿ ರಿಕ್ವೆಸ್ಟ್ ಅವರ್ ಜಡ್ಜಸ್ ಟು ಅನೌನ್ಸ್ ದ ರಿಸಲ್ಟ್ಸ್. ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಸ್ ಪ್ರಶಿಲ್ಲಾ ಜೈನ್ ಅವರು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ನಮಸ್ತೆ. ಎಲ್ಲರೂ ಹೇಳಿದ್ರು ಒಮ್ಮೆ ಎವ್ರಿಬಡಿ ಆರ್ ವಿನ್ನರ್ಸ್ ಹಿಯರ್, ಬಿಕಾಸ್ ನನಗೆ ಸರ್ಗೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಯಾರಿಗೆ ಫಸ್ಟ್ ಸೆಕೆಂಡ್ ಮಾತ್ರ ಹೇಳಿದರು. ಇಟ್ ವಾಸ್ ಅರೌಂಡ್ 10 ಪ್ರೈಸಸ್ ನಮಗೆ.
So it was very difficult decision. But then everybody ನಿಮ್ಮ ಹಾರ್ಡ್ ವರ್ಕ್ ಕಾಣ್ತಾ ಇತ್ತು ಸ್ಟೇಜ್ ಮೇಲೆ, ಆ್ಯಂಡ್ ಯು ಹ್ಯಾವ್ ಮೇಡ್ ಶ್ಯೂರ್ ಅದು ನೀಟಾಗಿ ಪ್ರೆಸೆಂಟ್ ಆಗಬೇಕು ಅಂತ ಹೇಳಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ. ಸೊ ಎನಿ ಗೆಸ್ಸಸ್ ಫಾರ್ ಸೆಕೆಂಡ್ ಪ್ಲೇಸ್? ಎನಿ ಗೆಸ್ಸಸ್? You don't have to tell the names. Number at least. Any guesses? It's number 14. It's number 14. Ashwini Praveen and Pranavi Bharadwaj. Okay. So any guesses for first place? Any guesses for first place? Number. It's number 10. Gayatri and Namasvi. गोविंद बोलो हरि गोपाल बोलो, गोविंद बोलो हरि गोपाल बोलो. Congratulations, Gayatri and Namasvi, winners of Yashoda Krishna, Mandovi Motors, Hare Krishna, Yashoda Krishna contestant winners. बोलो हरि गोपाल बोलो. ಸೊ ಐ ಸೆಂಟರ್ ನವರ ಸಿಲ್ವರ್ ಕಾಯಿನ್ ಟ್ರೋಫಿ, ಅಭಿರುಚಿ ಅವರ ಸ್ವೀಟ್ಸ್, ಅದರ ಜೊತೆಗೆ ಸರ್ಟಿಫಿಕೇಟ್ ನ ಒಂದು ಗೌರವವನ್ನ ಕೊಟ್ಟು ಗೌರವಿಸ್ತಾ ಇದ್ದೇವೆ. ಮತ್ತು ನಮ್ಮ ಜಡ್ಜಸ್ ನವರು ಹೇಳಿದ ಹಾಗೆ ಭಾಗವಹಿಸಿರುವ ಪ್ರತಿ ಒಂದು ಯಶೋಧ ಮತ್ತು ಕೃಷ್ಣ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ತೀರ್ಪು ಅದನ್ನು ತಾವೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ತೀರಾ ಅಂತ ನಾವು ಭಾವಿಸ್ತೇವೆ. ಸೊ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಈಗ ನಮ್ಮ ಹರೇ ಕೃಷ್ಣ ಕಾರ್ಯಕ್ರಮದ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತಹ ಸಮಯ. ಮೊದಲಾಗಿ ನಮ್ಮ ಇಡೀ ಕಾರ್ಯಕ್ರಮದ ಸ್ಪಾನ್ಸರ್ ಆಗಿರುವಂತಹ ಕಿಶನ್ ಶೆಟ್ಟಿ ಫ್ರಮ್ ಮಾಂಡೋವಿ ಟೀಮ್, ಶ್ರೀಯುತ ಕಿಶನ್ ಶೆಟ್ಟಿ ಎಜಿಎಂ ಅವರಿಗೆ ನಮ್ಮ ಕಿರಣ್ ಶೆಣೆಯವರು ಒಂದು ಸ್ಮರಣಿಕೆಯ ಗೌರವವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ರಾಕೇಶ್ ಕಾಮತ್ ಫ್ರಮ್ ಹ್ಯಾಂಗ್ಯೋ ಐಸ್ ಕ್ರೀಮ್ ಇವರಿಗೂ ಕೂಡ ಒಂದು ಸ್ಮರಣಿಕೆಯ ಗೌರವ. ಸೊ ಎಂಗಲ್ಲ ಕಿರಣ್ ಶೆಣೈ ಮೇರೆ ಆರ್ಗನೈಸ್ ಮಲ್ಪನ ಮಾತ ಕಾರ್ಯಕ್ರಮಗಳ ಸಪೋರ್ಟ್ ಕೊರ್ಪಿನ ಇವರಿಗೆ ಬೊಕ್ಕರು ಧನ್ಯವಾದ ಪನದಲ್ಲ. ಐ ವುಡ್ ಲೈಕ್ ಟು ಥ್ಯಾಂಕ್ ಐ ಸೆಂಟರ್ ಶೈಲೇಶ್, ಹಾಗೆಯೇ ಪ್ರಕ್ಷಿಲ ಜೈನ್ ಮತ್ತು ಪ್ರಕಾಶ್ ಶೆಣೈ ನಮ್ಮ ಇಬ್ಬರು ತೀರ್ಪುಗಾರರಿಗೂ ಕೂಡ ಹರೇ ಕೃಷ್ಣ ಸ್ಪರ್ಧೆಯ ಒಂದು ಸ್ಮರಣಿಕೆಯ ಗೌರವದ ಮುಖೇನ ನಾವು ನಿಮ್ಮ ಸಮಯವನ್ನು ನಮಗೋಸ್ಕರ ಮೀಸಲಿರಿಸಿದ್ದಕ್ಕಾಗಿ ಪೂಜಾ ಶೆಣೈ ಟೀಮ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಸ್. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ನಾವೆಲ್ಲರೂ ಕೂಡ ಮುದ್ದು ಕೃಷ್ಣನ 2 ದಿವಸದಿಂದ ನೋಡಿದ್ದೇವೆ. ಕೊನೆಯದಾಗಿ ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಒಂದು ಸುಂದರ ಕಲಾಕೃತಿಯನ್ನ ರಚನೆ ಮಾಡಿದ ಒಬ್ಬ ಕಲಾವಿದನ ಕಲಾಕೃತಿ ಹತ್ರ ರಚನೆ ಮಾಡಿದ ರಚನೆಕಾರರ ಹತ್ರ ಕೆಲವರು ಪ್ರಶ್ನೆ ಮಾಡಿದ್ರಂತೆ,
ಈ ಸುಂದರ ಕಲಾಕೃತಿಯನ್ನು ಹೇಗೆ ರಚನೆ ಮಾಡಿದ್ದೀರಿ ಅಂತ ಹೇಳಿ. ಆಗ ಒಂದೇ ಉತ್ತರ ಕೊಟ್ಟರು, ನಾನು ಯಾವುದು ಸುಂದರವಾದುದನ್ನು ಕೆತ್ತಿಲ್ಲ, ನಾನು ಅದರಲ್ಲಿ ಬೇಡವಾದುದನ್ನು ಕೆತ್ತಿದೆ, ಹಾಗಾಗಿ ಅಲ್ಲಿ ಸುಂದರತೆ ಬಂತು. ಸೊ ಬೇಡವಾದುದನ್ನು ಕೆತ್ತಿದಾಗ ಅಲ್ಲಿ ಸೌಂದರ್ಯ ಖಂಡಿತವಾಗ್ಲೂ ಬರುತ್ತೆ. ಸೊ ಮಕ್ಕಳು ನಮಗೆ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಕೆಟ್ಟದ್ದು ಯಾವುದೂ ಇರೋದಿಲ್ಲ, ಬರೀ ಸೌಂದರ್ಯವೇ ಇರುತ್ತೆ, ಅವರ ಮನಸ್ಸು ಕೂಡ ಶುದ್ಧವಾಗಿರುತ್ತೆ. ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿ ಮಕ್ಕಳಲ್ಲಿ ದೇವರನ್ನು ನೋಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಇಲ್ಲದ ಜೋಕ್ಲೆಗೆ ಕೃಷ್ಣಲಕ್ಕ ವೇಷ ಪಾಡ್ದು ಆ ಇಲ್ಲದ ಪೊರ್ಲುದ ಮನಸ್ಸದ ಜೋಕಲ ನಮ್ಮ ದೇವರನ್ನು ತೂಪನಂಚಿನ ಪ್ರಯತ್ನ ಮಲ್ದ. ಸೊ ಬೈದಿನ ನಿಕ್ಲೆಗೆ ಮಾತ್ರೆಗಳ ಬೊಕ್ಕರು ಧನ್ಯವಾದ ಪನೊಂದು. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಮಾಂಡೋವಿ ಮೋಟರ್ಸ್ ಅವರ ಒಂದು ಅದೃಷ್ಟ ಚೀಟಿಯನ್ನ ತೆಗೆಯುವಂತಹ ಸಮಯ. ಸೊ ಅಲ್ಲಿ ಎದುರುಗಡೆ ಅದೃಷ್ಟ ಚೀಟಿಯನ್ನು ಹಾಕಿದ್ರು. ಸೊ ಯಾರೆಲ್ಲ ಅಲ್ಲಿ ಚೀಟಿ ಹಾಕಿದ್ರು, ಲಕ್ಕಿ ಡಿಪ್ ವಿನ್ನರ್ ಯಾರಾಗ್ತಾರೆ ಅಂತ ನೋಡುವಂತಹ ಸಮಯ. ನಮ್ಮ ರಾಕೇಶ್ ಕಾಮತ್ ಅವರೊಂದು ಚೀಟಿ ತೆಗೆದಿದ್ದಾರೆ. ಮಾಂಡವಿ ಮೋಟರ್ಸ್ ಅವರ ಲಕ್ಕಿ ಕೂಪನ್ ಅಥವಾ ಲಕ್ಕಿ ಡಿಪ್, ಇದರ ವಿನ್ನರ್ ಸಂಖ್ಯೆ ಬಹಳ ಬ್ಯೂಟಿಫುಲ್ ನಂಬರ್ ತೆಗೆದಿದ್ದಾರೆ ಸರ್, 41 41. ಎನಿವನ್ ಈಸ್ ಹಿಯರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ಈ ನಂಬರ್ದು ಕ್ಲಿಯರ್ ಅನ್ಲಿತ್ತು ಒಂಚೂರು ವೇದಿಕೆಗೆ ಬರಲಿ. ನಿಕ್ಲಿಗ್ಲ ಒಂಚೂರು ಪ್ರೈಸ್ ಉಂಟು ನಿಗ್ಲ ಮಾಂಡವಿ ಮೋಟರ್ಸ್ ದಕ್ಲ ಬರಬಾರ್ದು. 41 41. ಎನಿವನ್ ಫ್ರಮ್ ಆಡಿಯನ್ಸ್? 41. ಓಕೆ, ನೆಕ್ಸ್ಟ್ ಒನ್ ಮೋರ್. And the next number 3716 3716 ಮೂಜಿ 7 ಒಂಜಿ ಆಚೆ. ಯಾರಾದರೂ ನಮ್ಮ ಆಡಿಯನ್ಸ್ ಅಲ್ಲಿ ಇದ್ರೆ 3716 ಸಂಖ್ಯೆಯವರು. ಓಕೆ, ಯು ಕ್ಯಾನ್ ಕಲೆಕ್ಟ್ ಯುವರ್ ಪ್ರೈಸ್ ಲೇಟರ್. ಮತ್ತೆ ಸಹ ನೀವು ಅದನ್ನು ಪಡ್ಕೊಳ್ಬೋದು. ಸೊ ನಮ್ಮ ಮಾಂಡವಿ ಮೋಟರ್ಸ್ ಪರವಾಗಿ ಹರೇ ಕೃಷ್ಣ ಸ್ಪರ್ಧೆಯ ಪರವಾಗಿ ನೀಡ್ತಾ ಇರುವಂಥ ಬಹುಮಾನ ಇದು. ಸೊ ಮತ್ತೊಮ್ಮೆ ನಾವು ಒಂದೇ ಮಾತಿನಲ್ಲಿ ನಮ್ಮ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಸಮಯವನ್ನು ನಮಗೋಸ್ಕರ ಕೊಡೋದಕ್ಕಾಗಿ. ಸೊ ಇದು ಮೊದಲ ವರ್ಷದ ಒಂದು ಪ್ರಯತ್ನ, ಕಿರಣ್ ಶೆಣೈ ಮತ್ತು ಅವರದ್ದು ಟೀಮ್. ಸೊ ಬಹುಶಃ ಈ ಒಂದು ಮೊದಲ ಪ್ರಯತ್ನಕ್ಕೆ ನೀವು ಯಶಸ್ಸನ್ನು ಕೊಟ್ಟಿದ್ದೀರಾ. ಯಾಕಂದರೆ ಯಶಸ್ಸಾಗೋದು ಅವರ ಪ್ರಯತ್ನದಿಂದ ಅಲ್ಲ, ನೀವು ಬಂದು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಕ್ಕಾಗಿ ಬಹುಶಃ ನೀವು ಆ ಒಂದು ಸಪೋರ್ಟನ್ನು ಕೊಟ್ಟದಕ್ಕಾಗಿ ಇವರ ಪರವಾಗಿ ನಾವು ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ನಿಮ್ಗೆಲ್ರಿಗೂ ಕೂಡ ಒಳಿತನ್ನ ಮಾಡಲಿ ಅನ್ನುವ ಆಶಯದ ಮುಖೇನ, ಪ್ರಾರ್ಥನೆಯ ಮುಖೇನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಮಗ ಜಾರ ಇವ ಚೋರ ಸುಕುಮಾರ. ಗೋಪಿ ಕೇಳ್ ನಿನ್ನ ಮಗ ಜಾರ